ಶ್ರೀಕೃಷ್ಣ ಪರಮಾತ್ಮೆ ಪಾಂಚಜನ್ಯ ಅನೆ ಶಂಕವು ಉರಿಪುನ ಮೂಲಕ ಯುದ್ಧಗ ಕಹಳೆ ಕೊರ್ತುನಂಚಿನ ಒಂಜಿ ಶುಭ ಸಂಕೇತನೇ ಪಾಂಚಜನ್ಯ. ಹಿಂದೂ ಸಮಾಜದ ಒಂಜಿ ಬರ್ಪುನಂಚಿನ ಕಷ್ಟಲೆಗೆ ಹಿಂದೂ ಜವನರು ಪಾಂಚಜನ್ಯ ಊದುನಂಚಿನ ಒಂಜಿ ಸಂದರ್ಭದ ಒದಗು ಬೈದದು ಜವನರು ಮಾತ್ರ ಅಲ್ಲ ಈ ಸಂಘಟನೆದ ಹೊರಟು ನೆತೊಂದು ಬರ್ಪುನಂಚಿನ ಕೆಲಸದ ಹಿಂದಿ ಯೋಸನೆ ಮಂತದಲ್ಲಿ ಒಂಜಿ ಇನಿತದಿನ ಮೊದಲೇ ಕಾರ್ಯಕ್ರಮ ಎಂಕಲು ಮಸ್ತ್ 2 ತಿಂಗಳು ದಿಂಚಲ ಹಿಂದಿ ಯೋಸನೆ ಆರಂಭ ಮಲ್ಪೋಡು ಬಂದು ನೆಲೆನಿಟ್ಟು ಒಂಜಿ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಲ್ತಿದ್ದ ದೇವದಾಸ್ ಶ್ರೀಯ ಆರು ಅಕಾಲಿಕವಾದ ಎಂಕ್ಲ ಈ ಮಣ್ಣು ಬಿಟ್ಟು ಪೋಯಿನ ರಾತ್ರ ಎಂಕ್ಲಿಗೆ ತಡಾಡು ಆಡ ಎಂಕ್ಲ ಮಾತೆನಲ್ಲ ಆತ್ಮೀಯರು ಎಂಕ್ಲೆ ಮಾತೆಗಳ ಪ್ರೇರಣೆ ಕೊರೋದಿತ್ತಿನಾರು ಉದಾಹರಣೆಗೆ 1 ನಿಮಿಷದ ಮೌನ ಪ್ರಾರ್ಥನೆ ಲಕ್ಕದೊಂದು ಇನಿ ಲತ್ತು ಜವನೇರು ಅಪ್ಪೆಮ್ಮೆ ಹೆಚ್ಚಿನ ಕನಸು ಡುಪ್ಪೇರ ಎಂಕ್ಲ ಜೋಗುಲು ವಿದ್ಯೆ ಕಲ್ತಿನ ಪಕ್ಕ ಉದ್ಯೋಗ ಪದ್ಧತಿ ಎಂಕ್ಲ ಇಲ್ಲೂ ಸಾಕೋಡು ಪನ್ಪನಂಚನ ಆ ಒಂಜಿ ತಪ್ಪು ಒಂಜಿ ಸಾಧಿಡು ಪೋಪನಂಚನ ಜವನೇರನ ಇನಿ ಸಮಾಜದ ಪಕ್ಕ ಇಲ್ಲದ ನೆಮ್ಮದಿ ಹಾಲು ಬಂದದುಲೆ ಆ ಒಂಜಿ ಮಾತ ವ್ಯವಸ್ಥೆ ಎಲ್ಲ ಒಂಜಿ ಸಮಾಜದ ಜವನೇರು ಒಂಜಿ ಸಮಾಜದ ಸೇವೆದ ಒಟ್ಟಿಗೆ ಹಿಂದೂ ಸಂಘಟನೆದ ಒಂಜಿ ಕೆಲಸ ಮಲ್ತೆಲ್ಲ ಸರಿ ಸಾಧಿಗೆ ಬರ್ಪೇರು ಅವೆಲ್ಲ ಕಡೆ ಇಲ್ಲಲ್ಲ ತೂಪೇರು ಸಮಾಜಲ್ಲ ಎಡ್ಡೆ ಪುಡು ನಡಪ ಅಂದ್ಕೊಂಡೋಗ್ಬೇರು ಇಲ್ಲೆರಡು ಹಿಂದೂ ಸಂಘಟನೆದ ಅನಿವಾರ್ಯತೆ ಇತ್ಯಾದಿ ಮಸ್ತ್ ಅವಶ್ಯಕತೆ ಉಂಟು ಇಲ್ಲೆಂಟು ಸಂಘಟನೆಗೆ ಆಯ್ನಾದ ಜವನೇರ ಇದೊಂದು ನಮ್ಮ ಇಲ್ಲು ಯಶೋಧರ ಚೌಟ್ರಿ ಆಪಲ್ಲಿ ಪಾತ್ರ ಬರ್ಪೇರು ಆಯ್ ಬೇಲೋಡು 5 ಪಕ್ಕ ಸಂಘಟನೆದ ಕೆಲಸ ಮಾಡ್ಕೊಂಡು ಬೆಲೋಡು ಇಲ್ಲ ಕೊರಡು ಪಕ್ಕ ಸಂಘಟನೆ ಅಂಚ ಹಿಂದೂ ಯುವ ಸೇನೆದೆಲ್ಲ ಸಿದ್ಧಾಂತ ಫಸ್ಟ್ ಇಲ್ಲದು ಓಡಾಯಿ ಬೆಲೋಡು ಅಂಚಿತಿ ಜವನೇರು ನಮ್ಮ ತಾಯಾರ ಮಲ್ಪಗ ಬಣ್ಣದ್ದು ಈ ಕಾರ್ಯಕ್ರಮ ದೀರ್ಘ ಪಾತ್ರನಾಥ ಸಮಯ ಇಜ್ಜಿ ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ನಮ್ಮ ಪ್ರಮುಖ ಅಂಗಡಿ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆ ತೊಕ್ಕೊಟ್ಟದ ಶುಭ ಗಳಿಗೆ ಉದೀಪನ ಆತ್ಮಜನ ಕೊಡ್ತು ಸಮರ್ಪಣೆ ಉದೀಪನ ಮಲ್ಪೆರೆ ನಮ್ಮೊಟ್ಟಿಗುಲ್ಲರು ಶ್ರೀ KT ಸುವನೇರು ಈಗ ಬಾಗಡು ಉಳ್ಳಾಲ ಬಾಗಡು ಉವೇ ಕೆಲಸ ಅವಡುಂದಾಂಡಲ ಎಂಗ್ಲ ಮಾತೆರ್ಲ ಒಂಜಿ ಬೆದ ವಿಭಾಗಡು ಧಾರ್ಮಿಕ ಸಾಮಾಜಿಕ ಪಟ್ಟು ಮಾತೆಟ್ಲ ಯಾಕಲು KT ಸುವರ್ಣನ ಮಾರ್ಗದರ್ಶನದ ಮೂಲಕನೇ ತುಂಬು ಹೋಗ್ಬಿಡಿ ಹಿಂದಿ ವರ್ಷದ ಆರಂಭ ಮಾಡ್ಕೊಂಡಾಗಲ್ಲ ಅಂಚೆ ನಿಲ್ಲಡ್ಬೋದು ಎಂಕಲು ಪುರುಷರು ಕಲ್ಲಾಪ ಎಂಕಲು ದೀಕ್ಷಿತ ಪುರ ಒಟ್ಟಿಗೆ ಪಾತ್ರದ ಇಂಚಿನ ವ್ಯವಸ್ಥೆ ಅವಳು ಅದಕ್ಕೆ ಯಾರು ಇಲ್ಲ ಎಂಕಲ ಹಿಂದೂ ಸಂಘ ಜವನೇರ ತಯಾರು ಮಲ್ಪುಲೆ ಯಾರು ಪೂರ ವಿಷಯಗಳ ಉಳ್ಳಾಲ ಬಾಗಡೆ ಸಹಕಾರ ಕೊರಪೆ ಪಂಪನಂಚಿನ ಪಾತ್ರೆಯನ್ನು ಬಾಳಿ ಇಕ್ಲ ಪ್ರೇರಣೆ ಆರು ಪಾತ್ರೆನಲ್ಲಿ ಇಕ್ಲ ಗ್ಲೂಕೋಸ್ ಲಾಗ ಅಂಚಿನ ಹತ್ರ KT ಸುವರ್ಣರು ಈ ಬಾಗಡು ಮಸ್ತ್ ಧಾರ್ಮಿಕವಾದ ಸಾಮಾಜಿಕವಾದ ಕೆಲಸ ಮಲ್ಕೊಂಡು ಬರ್ತದೆ ದೇಶದ ಪಾತ್ರ ಹಿಂದೂ ಸಂಘಟನೆದ ದೇಶದ ಪಾತ್ರ ಸಾರ ತೋರ್ಮಡು ತೆನ್ಪತ್ಕೊಂಡು ಹಿಂದೂ ಯುವ ಸೇನೆ ಗುಣಕರ್ ಶೆಟ್ಟಿ ಧರಣದ ಹೊಳೆವಲ್ಲ ಅಂತ ಆರಂಭ ಮಾಡಲ್ಲ 5 ಪಕ್ಕ ಅವರ ಸಂಘಟನೆ ನಿರಂತರವಾದ ಆ ಸಂಘಟನೆಯ ಕಷ್ಟ ನಷ್ಟ ಹೆಚ್ಚಿಲಿತ್ತನಲ್ಲ ಆ ಸಂಘಟನೆ ಇಟ್ಟುಗೆತ್ತದ ಜವನೇರ ಸಂಘಟನೆ ಮುಳುಕೊಂಡು ಬರ್ತಾರೆ ಎಂಕ್ಲ ಮಾರ್ಗದರ್ಶಕರಾದ ಶ್ರೀ ಭಾಸ್ಕರ ಚಂದ್ರ ಶೆಟ್ಟಿ ಈ ಕಾರ್ಯಕ್ರಮದ ದೇವದೇಶದ ಪಾತ್ರ ಕೊರಲೆ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡಿದ್ರೆ ಇವತ್ತು ಈ ಕಾರ್ಯಕ್ರಮದ ಉದೀಪನ ಮಲ್ಪನ ಜನ KT ಸುವರ್ಣರಿಗೆ ನಮ್ಮ ಜಿತೇಶ್ ಗಟ್ಟಿ ಶಾಲಪಾರದ ಗೌರವಾರ್ಪಣೆ ಮಲ್ಕೊಂಡು ವಿನಂತಿ ಮಲ್ಪ ಜಿತೇಶ್ ಗಟ್ಟಿ ಪಿಲಾರ್
75ನೇ ವರ್ಷ ಟೆಂಪೋ ಟ್ರಾವೆಲರ್ ದೊಡ್ಡ ಅಂದರೆ ಮೊದಲು ಮಾರುತ್ತಿದ್ದು ಟೆಂಪೋ ಟ್ರಾವೆಲ್ ಆ್ಯಂಬುಲೆನ್ಸನ್ನು ತಂದಿದ್ದೀವಿ. ಅದರ ಮೊದಲು ನಿಮ್ಗೆ ಗೊತ್ತುಂಟು ಅದರ ನಿರ್ವಹಣೆ ಎಷ್ಟು ಕಷ್ಟ ಅಂತೇಳಿ. ಮೊದಲು ಫ್ರೀ ಕೊಡ್ತಾಯಿದ್ವಿ, ಆವಾಗ ರಿಪೇರಿ ಮಾಡುವಂಥದ್ದು ಕಷ್ಟ ಆಯಿತು. ಆದ್ದರಿಂದ ಈಗ ಟೆಂಪೋ ಟ್ರಾವೆಲರ್ ಬಂದರೆ ಇಡೀ ಮಂಗಳೂರು ನಗರ ಎಲ್ಲಿ ಹೋದರೂ ಖಾಲಿ 500 ರೂಪಾಯಿ, ಅದು ನಮಗೆ ಡೀಸೆಲಿಗೆ ಸಾಕಾಗ್ತದೆ. ಬೇರೆ ಎಲ್ಲವೂ ಹಿಂದೂ ಯೋಜನೆಯಿಂದ ನಿರ್ವಹಣೆ ಮಾಡ್ತಾಯಿದ್ವಿ ಕಮ್ಮಿ ಇದರಲ್ಲಿ. ಯಾಕೆಂದರೆ ನೀವು ವೆನ್ಲಾಕ್ ಅಥವಾ ಬೇರೆ ಬೇರೆ ಕಡೆ ಹೋದರೆ ಆ್ಯಂಬುಲೆನ್ಸ್ ಇದು ಎಷ್ಟು ಹೇಳ್ತಾರೆ ಗೊತ್ತು, 1,000ರಿಂದ ಜಾಸ್ತಿ ಹೇಳ್ತಾರೆ. ಆದರೆ 500 ರೂಪಾಯಿಯ ಮುಖಾಂತರ ಆ್ಯಂಬುಲೆನ್ಸ್ ಸೇವೆ ಇಡೀ ನಗರದಲ್ಲಿ ಯಾವುದೇ ಆಸ್ಪತ್ರೆಗೆ ಹೋದರೆ ಅಲ್ಲಿ ರಕ್ತವನ್ನು ವ್ಯವಸ್ಥೆಯನ್ನು ಮಾಡುವಂಥದ್ದು ಹಿಂದೂ ಯೋಜನೆ 1992ರಿಂದ ಮಾಡ್ಕೊಂಡು ಬಂದಿದೆ. ಗುಣಕರ್ ಶೆಟ್ಟಿಯವರು 1990ರಲ್ಲಿ 91ರಲ್ಲಿ ದೈವನಾದರು ಜನವರಿ 11ರಂದು. 92 ಜನವರಿ 11ರಿಂದ ರಕ್ತದಾನವನ್ನು ಮಾಡಿಕೊಂಡಿದೆ. ಆವತ್ತೇ ಪ್ರಥಮ ವರ್ಷವೇ 111 ಜನ ರಕ್ತದಾನ ಮಾಡುವ ಮುಖಾಂತರ, ಯಾಕಂದರೆ ಆ ಸಂದರ್ಭದಲ್ಲಿ ರಕ್ತದಾನ ಮಾಡಲಿಕ್ಕೆ ಹಿಂಜರಿತಾ ಇದ್ದರು. ಆದರೂ ಹಿಂದೂ ಯೋಜನೆ ಕಾರ್ಯಕರ್ತರು 1992ರಲ್ಲಿ 111 ಜನ ರಕ್ತದಾನ ಮಾಡುವ ಮುಖಾಂತರ ಎಲ್ರಿಗೂ ರಕ್ತದಾನ ಮಾಡುವಂಥ ಪ್ರೇರಣೆಯನ್ನು ಅವತ್ತು ನಮ್ಮ ಕಾರ್ಯಕರ್ತರು ಮಾಡಿದರು. ಅದ್ರ ಜೊತೆಯಲ್ಲಿ ನಿಮ್ಗೆ ಗೊತ್ತುಂಟು, ಈಗ ಬಸ್ಗಳಲ್ಲಿ ನೋಡ್ತೀವಿ ಹಿಂದುಗಡೆ ಮಹಿಳೆಯರಿಗೆ 3-4 ಸೀಟ್ ಅಂತ ಹೇಳ್ತಾರೆ. ಅದು ಆ ಸಂದರ್ಭದಲ್ಲಿ ಒಂದು 15-20 ವರ್ಷ ಮೊದಲು ಹಿಂದೂ ಯೋಜನೆ ಪ್ರತಿಭಟನೆಯನ್ನು ಮಾಡಿ RTO ಅವರಿಗೆ DC ಅವರಿಗೆ ಅಲ್ಲಿಯೂ ಪ್ರತಿಭಟನೆ ಮಾಡಿ ಅದನ್ನು ದೊರಕಿಸುವಂಥ ಕೆಲಸವನ್ನು ಹಿಂದೆ ಹೀಗೆ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯನ್ನು ಮತ್ತು ಸೇವಾ ಚಟುವಟಿಕೆಯನ್ನು ಹಿಂದೂ ಯೋಜನೆ ಮಾಡ್ಕೊಂಡು ಬಂದಿದೆ. ನಾವು ಯಾವುದೇ ಸಂಘಟನೆಗಳಿರ್ಬೋದು, ಭಜನಾ ಮಂದಿರ ಇರ್ಬೋದು, ಫ್ರೆಂಡ್ಸ್ ಕ್ಲಬ್ ಇರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಧಾರ್ಮಿಕ ಸಂಘಟನೆಗಳಿರ್ಬೋದು, ಎಲ್ರಿಗೂ ಉದ್ದೇಶ ಒಂದೇ. ಒಂದು ನಮ್ಮ ಊರು ಅಭಿವೃದ್ಧಿ ಆಗಬೇಕು, ಇನ್ನೊಂದು ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಬೇಕು. ಇದೆರಡು ನಮ್ಮ ಧ್ಯೇಯ. ಹಾಗಾಗಿ ಹಿಂದೂ ಯೋಜನೆ ಈ ಧ್ಯೇಯನಿಟ್ಟುಕೊಂಡು ನಮ್ಮ ಏನು ಶಾಖೆಯಾದ ಊರುಗಳಲ್ಲಿ ಪೂಜೆಗಳನ್ನು ಮಾಡುವ ಮುಖಾಂತರ ಅಲ್ಲಿಯ ಹಿಂದೂಗಳನ್ನು ಒಟ್ಟು ಮಾಡುವಂಥ ಒಂದು ಇನ್ನೊಂದು ಸಂಸ್ಕೃತಿ ಉಳಿಸುವುದು. ಅದರ ಜೊತೆಯಲ್ಲಿ ಸಾಮಾಜಿಕ ಚಟುವಟಿಕೆ, ಅವ್ರಲ್ಲಿ ಯಾವುದೇ ಸಮಸ್ಯೆ ಇರಲಿ, ರೋಡ್ನ ಸಮಸ್ಯೆ ಇರಲಿ ಅಥವಾ ನೀರಿರಲಿ, ಬೇರೆ ಬೇರೆ ಸಮಸ್ಯೆಗಳನ್ನು ಸರಿ ಮಾಡುವ ಮುಖಾಂತರ ಇಡೀ ಏನು ಶಾಖೆಯ ಪರಿಸರದಲ್ಲಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಹಿಂದೂ ಯೋಜನೆ ಮಾಡ್ಕೊಂಡು ಬರ್ತಾಯಿದೆ. ಪ್ರಾಸ್ತಾವಿಕದಲ್ಲಿ ಪ್ರವೀಣ್ ಕುಂಪಾಲ್ ಹೇಳಿದರು, ಚೌಟ್ರಿ ಹೇಳ್ತಾರೆ ಅಂಥೇಳಿ, ನೀವು ಕೆಲಸ ಮಾಡಬೇಕು, ಏನಾದರೂ ಒಂದು ವೃತ್ತಿಯನ್ನು ಮಾಡಬೇಕು. ವೃತ್ತಿ ಮಾಡುವ ಮನೆಯನ್ನು ನೋಡುವ ಮುಖಾಂತರ ಮತ್ತು ಸಂಘಟನೆ ಅಂತ ಹೇಳಿ ಪ್ರತಿ ಬಾರಿಯ ಕಾರ್ಯಕರ್ತರ ಮೀಟಿಂಗ್ ಇರ್ಬೋದು, ಎಲ್ಲಿ ಇರ್ಬೋದು, ಚೌಟ್ರದ್ದು ಒಂದೇ, ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡಬೇಕು, ಏನಾದರೂ ಒಂದು ವೃತ್ತಿ ಮಾಡಬೇಕು, ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು, ನಮ್ಮ ಏನು ಮನೆಯನ್ನು ಗಟ್ಟಿ ಮಾಡಬೇಕು. ಇದು ಹಿಂದೂ ಯುವ ಸೇನೆ ಇಷ್ಟುವರೆಗೂ ಮಾಡ್ಕೊಂಡು ಹೋಗಿದೆ. ಯಾಕೆಂದರೆ ನಮ್ಗೆ ಗೊತ್ತುಂಟು, ಕೆಲವು ಪರಿಸರದಲ್ಲಿ ತೊಕ್ಕೊಟ್ಟಿನಲ್ಲಿ ಕೂತರೆ ಸ್ಟೇಟ್ ಬ್ಯಾಂಕ್ನಲ್ಲಿ ಹಿಡಿತಾರೆ, ಪುನಃ ಸ್ಟೇಟ್ ಬ್ಯಾಂಕ್ನಲ್ಲಿ ಇದ್ದರೆ ಅದು ತಲಪಾಡಿಗೆ ಹೋಗ್ತಾರೆ. ಈ ತುಂಬ ಜನ ಇಂಥ ಜನಗಳಿದ್ದಾರೆ. ಇದು ಆಗಬಾರ್ದು, ತಿರುಗುವಂಥದ್ದು, ಎಲ್ಲೋ ಕೂತ್ಕೊಳ್ಳುವಂಥದ್ದು, ಅದು ಆಗಬಾರ್ದು. ನಾವು ನಮ್ಮ ಮನೆಯನ್ನು ಕೊಟ್ಟು ನಾವು ಹೇಳ್ತೀವಿ, ನಾವು ನಮ್ಮ ಹುಡುಗಿಯರು ಕೆಲಸ ಹೋಗ್ತಾರೆ, ಮುಸ್ಲಿಮ್ಸ್ ಹುಡುಗಿಯರೆಲ್ಲದು ನೋಡಿ ಯಾವುದ್ರಲ್ಲಿ ಅಂಗಡಿ ಇದೆ ಇಲ್ಲ, ಇದು ಯಾಕೆ ಆಗ್ತಂದರೆ ನಾವು ನಮ್ಮ ಮನೆಯನ್ನು ಸರಿ ನೋಡ್ತಾ ಇಲ್ಲ. ನಮ್ಮ ಮನೆ ನೋಡಿದರೆ ನಮ್ಮ ಮನೆ ಹುಡುಗಿಯರು ಯಾಕೆ ಕೆಲಸ ಹೋಗಬೇಕು, ಖಂಡಿತವಾಗಿ ಅದಕ್ಕೆ ವಿರೋಧ ಇಲ್ಲ ನನ್ನ. ಆದರೆ ಸ್ವಾವಲಂಬಿ ನಮ್ಮ ಕುಟುಂಬವನ್ನು ಮಾಡುವಂಥ ಕೆಲಸ ನಾವು ಕಾರ್ಯಕರ್ತರು ಮಾಡಬೇಕು. ಹಾಗಾಗಿ ಹಿಂದೂ ಯೋಜನೆ ಎಲ್ಲ ದೃಷ್ಟಿಯನ್ನು ಇಟ್ಟುಕೊಂಡು ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾಯಿದೆ. ನಮಗೆ ಈಗ ಗೊತ್ತುಂಟು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗಿದ್ದಾರೆ. ಹಿಂದೆ ಒಂದು 20-30 ವರ್ಷದಿಂದ ನಾವು ಒಂದೇ ಹೇಳೋದು, ನಮ್ಮ ದೇಶಕ್ಕೆ ಭವಿಷ್ಯ ಇದೆ ಅಂತೇಳಿ. ಯಾಕೆಂದರೆ ಅವತ್ತು ನಾವು ನೋಡಿದ್ದೀವಿ 1914 ಮೊದಲು ನಮಗೆ ಕಾಶ್ಮೀರ ಸಮಸ್ಯೆ ಇತ್ತು, ಭಯೋತ್ಪಾದಕರ ಸಮಸ್ಯೆ ಇತ್ತು. ಎಲ್ಲಿ ನೋಡಿದರು, ಬಾಂಗ್ಲಾ ಗಡಿ ಇರ್ಬೋದು, ಪಾಕಿಸ್ತಾನ ಗಡಿ ಇರ್ಬೋದು, ಚೀನಾ ಗಡಿಯಲ್ಲಿ ಅವರು ಎದುರಿಸುವಂಥ ಈ ಎಲ್ಲ ಸಮಸ್ಯೆಗಳಿದೆ. ಇದು ಸರಿಯಾದೀತ? ಮತ್ತು ಯಾಕಂತ ಹೇಳಿದರೆ ಈ ದೇಶವನ್ನು ಆಳಿದವರು ಸ್ವತಂತ್ರ 47ರಲ್ಲಿ ಸ್ವತಂತ್ರ ಸಿಕ್ಕಿದೆ. ಆ ನಂತರ ಈ ದೇಶ ಉಳಿಬೇಕನ್ನೋ ದೃಷ್ಟಿಯಿಂದ ಯಾರೂ ಕೆಲಸ ಮಾಡಲಿಲ್ಲ. ಈ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಉಳಿಬೇಕಂತ ಯಾರೂ ಕೆಲಸ ಮಾಡಲಿಲ್ಲ. ಯಾಕೆಂದರೆ ಏನು ಇಲ್ಲಿಯ ಸಂಸ್ಕೃತಿಯ ನಾಶ ಮಾಡುವಂಥ ಕೆಲಸವನ್ನು, ಈ ದೇಶವನ್ನೇ ನಾಶ ಮಾಡೋದು, ಈ ದೇಶವನ್ನೇ ಮಾರುವ ವ್ಯವಸ್ಥೆಗಳು. ಯಾಕೆ ಅಂತ ಹೇಳಿದರೆ ಅವರಿಗೆ ದೇಶಭಕ್ತಿ ಇಲ್ಲ. ಯಾಕೆ ದೇಶಭಕ್ತಿ ಇಲ್ಲ ಅಂತ ಹೇಳಿದರೆ ನಮ್ಗೆ ಗೊತ್ತುಂಟು, ನಾನು ಹೇಳುವುದಿಲ್ಲ ಅವರು ಎಲ್ಲಿಯವರು, ಏನು, ಯಾವ ಜಾತಿ, ಯಾವ ಧರ್ಮ, ಅದು ಯಾವುದು ನಾನು ಹೇಳೋದಿಲ್ಲ, ನಮ್ಮೆಲ್ಲರಿಗೂ ಗೊತ್ತುಂಟು. ಆದರೆ ನಾವು ಅದನ್ನು ಆಲೋಚನೆ ಮಾಡ್ತಾ ಇರಬೇಕು. ನಾವಿಷ್ಟು ಗೊತ್ತಿದ್ದು ಪುನಃ ಮೂರ್ಖರಾಗ್ತಾ ಇದ್ದೀವಿ.
ಹಾಗಾಗಿ 1914ರ ನಂತರ ನಾವು ನೋಡ್ತಾ ಇದ್ದೀವಿ ದೇಶ ಬದಲಾವಣೆ ಆಗ್ತಾಯಿದೆ. ಯೋಗ 171 ದೇಶಗಳು ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಒಂದು ಸ್ವಚ್ಛತೆಯ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ನಾವು ಮೊದಲು ಹೇಳ್ತಿದ್ವಿ ಜಪಾನ್ ಎಷ್ಟು ಸ್ವಚ್ಛ ಅಂತೇಳಿ. ಅಲ್ಲೊಂದು ಸ್ಟೇಡಿಯಂನಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಎದ್ದು ಹೋದರೆ ಒಂದು ಕಸ ಇರೋದಿಲ್ಲ, ಯಾಕಂದರೆ ಅವ್ರು ಚೀಲದಲ್ಲಿ ಹಾಕಿ ಹೋಗ್ತಾರೆ. ಅದು ನಮ್ಮಲ್ಲಿ ಎಲ್ಲ ಅಲ್ಲೇ ಬಿಟ್ಟು ಹೋಗ್ತೀವಿ ಕಾರ್ಯಕ್ರಮ. ಆದರೆ ಅದೊಂದು ಕಲ್ಪನೆ ಇತ್ತು, ನಾವು ಜಪಾನ್ ದೇಶವನ್ನು ಆವಾಗ ಸ್ಮರಿಸ್ತಾ ಇದ್ವಿ. ಈಗ ಈ ದೇಶದಲ್ಲಿ ಆ ಕಾರ್ಯಕ್ರಮ ಬಂದಿದೆ, ಅದನ್ನು ನಾವು ಎಲ್ರಿಗೂ ತಿಳಿಸುವಂಥ ಕೆಲಸವನ್ನು, ಅದನ್ನು ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ಯೋಗ ದಿನದ ಜೊತೆಯಲ್ಲಿ ರಕ್ಷಾಬಂಧನದ ದಿನದಂದು ಕರೆ ಕೊಟ್ಟರು. ಹಿಂದೆ ಇರಲಿಲ್ಲ, ಹಿಂದಿನ ಯಾರು ಈ ದೇಶವನ್ನು ಆಡಳಿತ ಮಾಡಿದ್ರು ಈ ವ್ಯವಸ್ಥೆಗಳು ಇರಲಿಲ್ಲ. ನಮ್ಮ ಸಂಸ್ಕೃತಿಯ ಉಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಗಂಗಾ ನದಿಯನ್ನು ಸ್ವಚ್ಛ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೋಟಿಗಟ್ಟಲೆ ಹಣ ಇಟ್ಟು ಅದಕ್ಕೆ ಒಂದು ಸಚಿವ ಸ್ಥಾನವನ್ನು ಇಟ್ಟು ಅದರ ಬಗ್ಗೆ ಕೆಲಸ ಆಗ್ತಾಯಿದೆ. ಅದು ಯಾಕಂತ ಹೇಳಿದರೆ ನಮ್ಮ ಒಂದು ಅಲ್ಲಿ ಧಾರ್ಮಿಕ ಕೇಂದ್ರ ಬಿಂದು ಗಂಗಾ ನದಿ, ಅಲ್ಲಿ ಆ ರೀತಿಗೆ ಬೇರೆ ಬೇರೆ ಕೆಲಸ, ನಾನು ಎಲ್ಲವನ್ನೂ ಹೇಳ್ತಾ ಹೋಗೋದಿಲ್ಲ. ತುಂಬ ಕೆಲಸಗಳು ಈ ದೇಶ ಬದಲಾವಣೆ ಆಗಲಿಕ್ಕೆ, ಈ ದೇಶ ಜನ ಗಟ್ಟಿಯಾಗಲಿಕ್ಕೆ, ಈ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಲಿಕ್ಕೆ ಕೆಲಸಗಳಾಗ್ತಾಯಿದೆ. ಇದೆಲ್ಲನ ಉಳಿಸಲಿಕ್ಕೆ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಈ ದೇಶದ ಬದಲಾವಣೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಮೋದಿಯವರು ಎಷ್ಟು ಗಂಟೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಗೆ ಗೊತ್ತುಂಟು. ಹಿಂದೆ ನಮ್ಮ ಪ್ರಧಾನಿ ಒಂದು ವಿದೇಶಕ್ಕೆ ಹೋದರೆ ಯಾವ ಪರಿಸ್ಥಿತಿ ಉಂಟಂತ ಗೊತ್ತುಂಟು. ಈಗ ನಮ್ಮ ಪ್ರಧಾನಿ ಹೋದರೆ ಲಕ್ಷಾಂತರ ಜನ ಸೇರ್ತಾರೆ, ಸಾವಿರಾರು ಜನ ಸೇರ್ತಾರೆ. ಈ ದೇಶದ ಬಗ್ಗೆ ಯಾವ ದೇಶದಲ್ಲಿ ಬಂದು ಇಲ್ಲಿ ಬಂದರೂ ಅಭಿಮಾನದಿಂದ ಮಾತಾಡ್ತಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಉಳಿಸ್ಕೊಳ್ಬೇಕಾದ್ರೆ ನಾವು ನಮ್ಮ ಊರನ್ನು ಸುರುವಿಗೆ ಗಟ್ಟಿ ಮಾಡಬೇಕು, ನಾವು ಒಗ್ಗಟ್ಟಾಗಬೇಕು. ಉಳ್ಳಾಲದಂಥ ಕ್ಷೇತ್ರದಲ್ಲಿ, ನಮ್ಮ ಬೇರೆ ಯಾವುದೇ ಕ್ಷೇತ್ರ ನಾನು ಹೇಳೋದಿಲ್ಲ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಉಳ್ಳಾಲ ಕ್ಷೇತ್ರದಲ್ಲಿ ನಾವು ಹಿಂದೂಗಳು ಯಾಕಂದರೆ ಪರಿಸ್ಥಿತಿ ನಮ್ಗೆ ಗೊತ್ತುಂಟು. ಈ ಕಡೆ ಉಳ್ಳಾಲ ಹೋಗಲಿಕ್ಕಿಲ್ಲ, ಈ ಕಡೆ ಕಳ್ಳಾಪು ಆಚೆ ಹೋಗಲಿಕ್ಕಿಲ್ಲ, ಈ ಕಡೆ ಇಲ್ಲಿ ಏನು ನಮ್ಮ ಕುತ್ತಾರದಿಂದ ಸ್ಟಾರ್ಟ್ ಆಗ್ತದೆ, ಅದಕ್ಕಿಂತ ಮೊದಲೇ ಸ್ಟಾರ್ಟ್ ಆಗ್ತದೆ. ಈ ಪರಿಸ್ಥಿತಿ ನಮ್ಮದು. ಕೇಸರಿಹೊನ್ನೂರಲ್ಲಿ ಹೋಗಲಿಕ್ಕಿಲ್ಲ, ಇದು ಪರಿಸ್ಥಿತಿ. ಒಂದು ಗಲಾಟೆ ಆದರೆ ಏನಾಗ್ತದೆ ನಮ್ಗೆ ಗೊತ್ತುಂಟು, ಇದು ಪರಿಸ್ಥಿತಿ ಉಂಟು. ಈ ಪರಿಸ್ಥಿತಿ ಸರಿಯಾಗಬೇಕಾದ್ರೆ ನಾವು ಒಗ್ಗಟ್ಟಾಗಬೇಕು. ನಮ್ಮ ಮಂಗಳೂರಿನಲ್ಲಿ 20% ಅಲ್ಪಸಂಖ್ಯಾತರಿಗೆ, ಈಗ 30-40% ಹೋಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಕೇರಳದಿಂದ ಬರುವವರು, ಯಾಕೆಂದರೆ ನಾವು ಹೇಳ್ತಾಯಿದ್ವಿ ಎಕ್ಕೂರು ಹಿಂದೂಪುರ, ನಮ್ಮ ಉಳ್ಳಾಲ ಬ್ರಿಡ್ಜ್ ಹೋದ ನಂತರ ಅದು ಹಿಂದೂ ಪಂಪವೆಲ್ಲ, ಅಲ್ಲಿಂದ ಬೈಕಂಪಾಡಿ ತನಕ ನಮ್ಮದೇ ಏರಿಯಾ. ಈಗ ಪಂಪೇರ್ನಲ್ಲಿ ಮಸೀದಿ ಆದ ನಂತರ ನೀವು ಅಲ್ಲಿ ಒಂದು 2-3 31 ಮಾಳಿಗೆ 2 ಬಿಲ್ಡಿಂಗ್ ಆಗಿದೆ. ಇನ್ನೊಂದು 5-6-12 ಮಾಡಿ ಬಿಲ್ಡಿಂಗ್ಗಳುಂಟು. ಅದರಲ್ಲೆಲ್ಲ 75% ಅವರು ಕೇರಳದವರು, ಮುಸಲ್ಮಾನ ಬಂಧುಗಳು ಎಲ್ಲ, ಕುಂಬ್ಳೆ, ಕಾಸರಗೋಡು, ಕಾಂಜಿಗಾಡ್ನವರು. ಯಾಕಂದರೆ ಈಗ ನೀವು ಬರೆದಿಡಬೇಕಾದ್ರೆ ಇನ್ನು 10 ವರ್ಷದಲ್ಲಿ 50% ಮುಸಲ್ಮಾನಾಗ್ತಾರೆ. ನಾವು ಜಾಗೃತರಾಗದಿದ್ದರೆ, ನಾವು ನಮ್ಮ ಜಾಗವನ್ನು ನಾವು ಇಟ್ಟುಕೊಳ್ಳದಿದ್ದರೆ ಖಂಡಿತವಾಗಿ ಈ ಪರಿಸ್ಥಿತಿ ನೋಡಿ. ಯಾಕಂದರೆ ನಾವು ಮುಂದಿನ ಆಲೋಚನೆ ಮಾಡಬೇಕು. ನಾವೇನೋ ಬದುಕಿದ್ದೀವಿ, ಮುಂದಿನ ಜನ್ರೇಷನ್ ಬದುಕಬೇಕು. ಯಾಕೆ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ಪಾಕಿಸ್ತಾನ ನಿರ್ಮಾಣ ಆಗುವಾಗ ಅಲ್ಲಿ 26% ಹಿಂದೂಗಳಿದ್ದಾರೆ, ಈಗ 2% ಇದೆ. ಬಾಂಗ್ಲಾದಲ್ಲಿ 34% ಹಿಂದೂಗಳಿದ್ದರು, ಈಗ 6% ಇದೆ. ಇದು ಯಾಕೆ ಆಗ್ತಾಯಿದೆ? ಮುಂದೆ ನಮ್ಮ ದೇಶದ ಪರಿಸ್ಥಿತಿಯು ಇದೇ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಾವು ಜಾಗೃತರಾಗಬೇಕು. ನಮ್ಮ ಪರಿಸರದಲ್ಲಿ ಹಿಂದೂಗಳು ಏನಿದ್ದೀವಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಅದರ ಜೊತೆಯಲ್ಲಿ ಎಲ್ಲ ಉಳ್ಳಾಲ, ಖಂಡಿತವಾಗಿ ನಾನು ಇವತ್ತು ಉಳ್ಳಾಲ ಕ್ಷೇತ್ರದಲ್ಲಿ ಮಾತಾಡ್ತಾಯಿದ್ದೀನಿ. ಇಲ್ಲಿಯ ಎಲ್ಲ ನಮ್ಮಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಖಂಡಿತ, ಯಾಕೆಂದರೆ ನಾವು ಮನುಷ್ಯರು. ಸಣ್ಣ ಭಿನ್ನಾಭಿಪ್ರಾಯ, ಸಣ್ಣ ವಿಷಯದಲ್ಲೂ ನಾವು ಬೇರೆ ಬೇರೆ ಆಗ್ತೀವಿ. ಅದಾಗಬಾರ್ದು. ಸ್ವಲ್ಪ ಬೇಜಾರಾದರೆ ಕಾದರ ಹತ್ರ ಹೋಗ್ತೀವಿ, ಎಲ್ಲಿದ್ದು ನಮ್ಮ ಹಿಂದುತ್ವ ಎಲ್ಲಿದೆ? ಚೂರು ಬೇಜಾರಾದರೆ ಇದು ಹಿಂದುತ್ವ ಅಲ್ಲ. ನಾವು ಉಳಿಬೇಕು, ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು, ನಾವು ಹಿಂದೂಗಳು ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನೀವೇನು ಆಲೋಚನೆ ಮಾಡಿರಿ, ಒಂದು 5 ನಿಮಿಷ ಡೈಲಿ ಪಾಕಿಸ್ತಾನ ಬಾಂಗ್ಲಾ ಯಾಕಾಯ್ತು ಅಂತೇಳಿ ಆಲೋಚನೆ ಮಾಡಿ ನಮಗೆ ಉತ್ತರ ಸಿಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶ ಹಿಂದೂ ರಾಷ್ಟ್ರ ಆಗಲಿಕ್ಕೆ, ಈ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಉಳಿಲಿಕ್ಕೆ, ಈ ದೇಶ ಏನು ಅಭಿವೃದ್ಧಿ ಆಗಲಿಕ್ಕೆ, ಈ ಎಲ್ಲ ವಿಷಯಕ್ಕೆ ದಿನನಿತ್ಯ ಒಂದು 5 ನಿಮಿಷ ಆಲೋಚನೆ ಮಾಡುವ, ವಾರಕ್ಕೊಮ್ಮೆ ಸೇರುವ, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡುವ. ವಿಶೇಷವಾದ ಯುವಶಕ್ತಿ
ಈತ ಜವನಿಯರ ಸೇರುಣಿ ಸೇರವಣಿ ಪಂಡನಲ್ಲ ಒಂದು ವಿಶೇಷವಾದ ಶಕ್ತಿ. ಅವು ಯುವಸೇನೆಗೆ ಪಂಡಂದ್ರೆ ವಿಶೇಷವಾದ ಬಲ್ಲ ಮಾತೆರೆಲ್ಲ ಗೊತ್ತುಂಟು. ಯುವಸೇನದ ಶಕ್ತಿ ಎಂಜಿನ ಅಂದ್ರೆ ಭಾಸ್ಕರನ್ನೇ ಪಂಡಿತ ನಾನು ಯಾನು ಪನ್ನೋಡಾಪುಂಡು. ಓಲು ಬ್ರಹ್ಮಕಲಸ ಹಾಕೊಂಡು ಅವಳು ಯುವಸೇನೆ ಉಂಡು. ಓಲು ಆಕ್ಸಿಡೆಂಟ್ ಹಾಕೊಂಡು ಅವಳು ಯುವಸೇನೆ ಉಂಡು. ಓಲು ನಿರ್ದಿರ್ಬೋದು ಅವಳು ಯುವಸೇನೆ ಉಂಟು. ಓಲು ಜವನೆ ಪಾಪದ ಪೊಂಜನಗ್ಲೆ ಮದಿಮಾಯರ ಹಿಂದೂ ಪೊಂಜಿ ಜೋಗ್ಲೆ ಮದಿಮಾಯಪ್ಪನಂಜನ ಸಮಸ್ಯೆ ಉಂಡು ಭಂಗ ಉಂಡು ಪಂಡನ ಅವಳು ಯುವಸೇನೆ ಉಂಡು. ಓಲು ಪಾಪದಕ್ಲೆಗೆ ಮರಿಯಲಡು ಇಲ್ಲಿಜ್ಜಿ ಜಿಂದನ ತುಪಾಂಡು ಇಲ್ಲ ಪೋತನು ಪಂಡನ ಅವಳು ಯುವಸೇನೆ ಉಂಡು. ಅಯ್ನು ಪಂಡೊಂದು ಪೊಂಡನ ಎಲ್ಲ ಕಾಂಡೆ ಮುಟ್ಟಲ್ಲ ಅವನು. ಐದರ ವಿಶೇಷವಾದ ನಮ್ಮ ಜಿಲ್ಲಾದಿಪ್ಪು ನಮ್ಮ ರಾಜ್ಯಾದಿಪ್ಪು ಈ ಗಣೇಶೋತ್ಸವ ಕೇಂದ್ರ ಮೈದಾನವರು ನಡಪುನಂಜಿನ ಈ ಚೌತಿದ ಆ ಪರ್ಬದ ಒಂಜಿ ವರ್ಮ ದಿನ 7 ದಿನ ಅವು ವಿಶೇಷವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಆತೊಂಜಿ ಪೊರ್ಲು ಆತೊಂಜಿ ಸುಂದರವಾದ ಹಿಂದುತ್ವ ಪಂಡನ ದಾದಾ ಪಂಡ ತೋಜಾದ ಕೊಡ್ತನಿಂದ ಅವು ನಮ್ಮ ಯುವಸೇನೆ ಎಂಕ ಹೊರವರ ಆಪುಂಡು. ಬಜರಂಗದಲ್ಲುಂಡು, ಜಾಗರಣ ವೇದಿಕೆ ಉಂಡು, ಐತೆ ಒಟ್ಟಿಗೆ ನಮ್ಮ ಹಿರಿಯ ನಂದು RSS ಉಂಡು, ಇತ್ತೆ ರಾಮಸೇನೆ ಉಂಡು, ಯುವಸೇನೆ ಉಂಡು. ಮಾತಲ ಇತ್ತು ನನ್ನ ಅವು ಗುರಿ ಒಂಜೇ ಪುಣಿ ಹಿಂದುತ್ವ ಅಂತ ದಾದಂಡ ಕೈಟ್ ಐನು ಬೆರೆಳುಂಡು. ಐನು ಬೆರೆಲು ಒಂಜೇ ಲೆಕ್ಕ ಇತ್ತು ನನ್ನ ಉನಿಯರಾಬ್ಜಿ ತಿನಿಯರಾಬ್ಜಿ ಬರೆಯರಾಬ್ಜಿ ಪತ್ಯರಾಬ್ಜಿ ಅಂಚನೆ ಬೇತೆ ಸಂಘಟನೆ ಬೇತೆ ರೀತಿ ಇತ್ತು. ಒಟ್ಟಾದ ಒಂಜಿ ಐನು ಬೆರೆಳು ಈ ಕೈಟ್ ಎಂಚ ಉಣ್ಪಣ ಅಂಚನೆ ಹಿಂದುತ್ವಲ ಬುಲೆಯರ ಈ ರೀತಿಯ ಸಂಘಟನೆಯಲ್ಲಿ ಬೋಡು ಪಂಡದು ಐಕ್ಯಬಾರದು. ಆ ಸಂಘಟನೆಗಳಿಗೆ ಇಂಚಿನ ಜವನಿಯರ್ಲ ಬೋಡು ಇಂಚಿನ ಜವನಿಯರಿಗೆ ಅಡ್ಡ ಸಾದಿಗೆ ಪೋಣಗ ಸರಿ ಸಾದಿಗೆ ಪೋಡು ಪಂಡದ ತೆರಿಪ ಬೋಡಾದು ಮಾತ್ರ ಸಂಘಟನೆ ಬೋದು. ಅಂಚನೆ ಇನಿ ಉದ್ಘಾಟನೆ ಆಯ್ನಂಚನ ಈ ಹಿಂದೂ ಯುವಸೇನೆ ನಾನಾತ್ ಶಾಖೆಲಾದ ನಮ್ಮ ದೇಶಗೂ ಮಾದರಿ ಆದ ಹಿಂದುತ್ವಗೂ ಗಟ್ಟಿದ ಫೌಂಡೇಶನ್ ಆದ ನಾನಾತ್ ಸಾವಿರ ಜವನೇನ ಒಯ್ತಿದ್ದು ನಾನಾತ್ ಧಾರ್ಮಿಕ ಸಾಮಾಜಿಕ ಅವು ಐತ ಒಟ್ಟಿಗೆ ಶಿಕ್ಷಣ ಪ್ರತಿ ಒಂಜಿ ಕ್ಷೇತ್ರಡ್ಲ ಬೆಳಗರ ಪಂಡದ ದೇವರೆಡ ಪ್ರಾರ್ಥನೆ ಮಂತೊಂದು ನಿಜವಾದ ಕಾರ್ಯಕ್ರಮದ ನಡುಟು ಪೋಯರ ಬಲ್ಲಿ ಆನಲ ಅನಿವಾರ್ಯ ಕಾರಣ ನೋಡ್ದಾದ ಪೋಡೆ ಆಯ್ನ ಹಿಡ್ದವರ ನಿಕ್ಲೆಡ ಕ್ಷಮೆ ಕೇಳೊಂದು ಎಂಗೆ ಪೋಯರ ಅನೂಕರು ಒಂದು ಕೇಳೊಂದು ದೇವರೆಡ ಯಾನ್ ನಾನಾತ್ ಪ್ರಾರ್ಥನೆ ಮನ್ಪುಣಿ ಹಿಂದೂ ಯುವಸೇನೆಗೆ ಶಕ್ತಿ ಬರಡೆ ಹಿಂದೂ ಯುವಸೇನೆದ ಜವನಿಯರಿಗೆ ನಾನಾತ್ ಸಮಾಜ ಸೇವೆ ಮನ್ಪುಣ ಶಕ್ತಿನ ಬರಡೆ. ಸಂತೋಷ್ ಕುಮಾರ್ ಬೋಳಿಯವರು ಪಂಡೇರು ಆ ಮೈದಾನದ ಆಪಣಂಚಿನ ಆ 7 ದಿನದ ಕಾರ್ಯಕ್ರಮ ಅವು ಇಡೀ ನಮ್ಮ ಜಿಲ್ಲೆಗೆ ಅಥವಾ ರಾಜ್ಯಡೆ ನಮ್ಮ ಒಂದು ಹಿಂದೂ ಸಂಘಟನೆ ಎತ್ತದ ದೊಯ್ಪವಣಂಚಿನ ಆ ಒಂದು ಸಂಘಟನೆ ಅದು ಅವಳ ಶಿಸ್ತುಬದ್ಧವಾದ ಆ ನಡಪಣಂಚಿನ ದಿನದ ಕಾರ್ಯ ನಾನು ಪ್ರತಿ ಸಲ ತೋಂದಿತ್ತನೆ. ಇನಿ ಬೇತೆ ಕಾರ್ಯಕ್ರಮ ಅಂಡಲ್ಲ ಬಜರಂಗದಲ್ಲೆಪ್ಪು ಹಿಂದೂ ಜಾಗರಣದ ಬೇತೆ ಹೂ ಇತ್ತಿನಲ್ಲ ಬಹುಶಃ ಎಕ್ಕುರುಡು ಬೇರೆ ಬಾಬೇರು ಆ ಒಂದು ಎಕ್ಕುರುಡು ಬಣ್ಣಾಗ ನಮ್ಮ ಒಂಜಿ ಅಲ್ಪೊಂಜಿ ಆ ಫ್ಲಾಗ್ ತುಣಗ ನಂಗೆ ಭಾರಿ ಖುಷಿ ಆಪುಂಡು. ಯಾಪಂಡ ಇಂದುಲೆಗ್ ಆ ಟೈಪ್ದ ಒಂಜಿ ರಕ್ಷಣೆ ಕೊರ್ಪುನ ಪ್ಲೇಸಿಂದೇ ಪಣದು ಮಾತ್ರ ಒಂಜಿ ತಿರಿದಿನ ವಿಷಯ ಇಂಚಿತ್ತಿನ ಆ ಒಂಜಿ ಸಂಘಟನೆ ಇನಿ ಮೈದಾನದ ಅವಾರ್ಡ್ ಒಂಜಿ ಪೋಪ್ನ ಪ್ರೊಸೆಷನ್ ಅವಾರ್ಡ್ ಹೂವೇ ಗೊಂದಲ ಇಜ್ಜ ಅಂದೆ ಆ ಒಂಜಿ ಸಂಘಟನೆ ದೊಂಬುಡು ತೊಕ್ಕೊಡು ಭಾರಿ ಎಡ್ಡೆ ಪೊರ್ಲುಡಿತೀನಿ ಅವು ದಾಯಕ ಕಾಲಕ್ರಮೇಣ ಕಮ್ಮಿ ಅನ್ನೋದು ಗೊತ್ತುಜ್ಜಿ ಆಂಡ ಅವು ನನ ಆತ ಬಳೆ ಹೋಗು. ಇದು ಕೆಲವು ಬಜರಂಗದಲ್ಲ ಕಾರ್ಯಕ್ರಮ ಪೋಂದನ ಕ್ಲಿಪ್ಪು ಕೆಲವು ನಮ್ಮ ಹಿಂದೂ ಜಾಗರಣ ವೇದಿಕೆ ಒಯ್ಕ ಕಾರ್ಯಕ್ರಮ ಪೋಂದನ ಕೆಲವು ಜವನಿರುಲ್ಲ ಈತ ನೆಟ್ಟು ಅಂಚಿನ ಜವನಿರುಲ್ಲ ಆ ಜವನಿರು ನಮ್ಮ ಹಿಂದೂ ಸಂಘಟನೆಗೆ ಐನು ಒಟ್ಟು ಸೇರಿಸೋದು ನಮ್ಮ ಒವೇ ಸಂಘಟನೆಗೆ ಪೈಪೋಟಿ ಆದ ಅಪ್ಪನ ಬಡ್ಚಿ ನಮ್ಮ ಮಾತ ಒಂಜೆ ನಂಗೆ ದೇಶೋಡು ಇನಿ ರಾಮ ಮಂದಿರ ಆವೋಡು ನಮ್ಮ ಮಾತೆಲ್ಲ ಒಟ್ಟು ಸೇರಿದು ಆ ರಾಮ ಮಂದಿರನು ನಮ್ಮ ಮಲ್ಪೆರೆ ನಮ್ಮ ಮಾತ ಕೈ ಕೋರ್ದು ನಮ್ಮ ಸಹಾಯ ಮಲ್ತದು ಆಯರ ಸಹಾಯ ಮಲ್ಪಗ ಹಿಂದೂ ಸಂಘಟನೆಯನ್ನು ನಮ್ಮ ಇಂಚಿನ ಈ ಉಳ್ಳಾಳದಂಚಿನ ಪರಿಸರಡು ನಿಗ್ಲ ಹಿರಿಯಾಕಲ್ನ ಆ ಮಾರ್ಗದರ್ಶನಡು ಈ ಜವನಿಯರಿಗೆ ಅಪಗಲೆತ್ತದು ಒಂಜಿ ಸಮಿತಿ ಮಲ್ತದು ನಿಗ್ಲು ಎಂಚ ಪೋಡುಂದು ನಿಗ್ಲು ಚೌಟ್ರ ನಪ್ಪುದರು ಇತ್ತದ ನೆಟ್ಟು ಎಡ್ಡೆ ಉಂಡು ಮಾತ ಜವರಿನ ಎಡ್ಡೆ ರೀತಿಯಡು ಇಂದು ಮಲ್ಪರು ಅಂದರೆ ಅಕ್ಲಿನ ಕೊಂದು ಒಂದು ಉಳ್ಳೇರು ಪನ್ಪಣ ಆ ಒಂಜಿ ಹೆಗ್ಗಲಿಕ್ಕೆಲ್ಲ ಯಾನಕ್ಕೆ ಏನೊಂದಿಲ್ಲ ಅಂಚೆತ್ತಿನ ನಿಕ್ಲ ಏನೇ ಬೇರೆ ನಮ್ಮ ಭಾಸ್ಕರನೆಲ್ಲ ಉಳ್ಳೇರು ದೊಂಬುರ್ದಿಂಚೆ ಹೋರಾಟ ಮಾಡ್ತಿನಾರೆ ನಿಕ್ಲು ಮಾತ ಈ ಜವನಿಯರನ್ನು ಈತ ಓಡಲ್ಲ ಇಂಚಿನಲ್ಲ
ಸಂದರ್ಭಡು ದಾದಂಡ ನಿಖಿಲ್ ಮಲ್ಪಣ ಅಕ್ಲನ ಸಹಾಯನು ಕೇಳಿದು ವಾ ರೀತಿಲಿ ಮಲ್ಪೋಡು ಪನ್ಪಣ ರೀತಿಡು ದಾದಂಡಲ ನೆಕ್ ಇತ್ತಿಂದ ಆ ಪ್ರತಿಭಟನೆ ಅವಡ ಹೂವಾಡು ನಿಖಿಲ್ ಅದು ಹೋವಂದೆ ಆ ಸಾಧಿತಪ್ಪ ಅಂದ ಲೆಕ್ಕ ಹಿರಿಯ ಅಕ್ಕಲ್ನ ಸಪೋರ್ಟ್ ಅಕ್ಕಲ ನೆಣ್ಣು ಮಾರ್ಗದರ್ಶನಕ್ಕೆ ಒಂದೊಂದು ಬೋರ್ಡು ಪಂಡದು ಎನ್ನ ಅನಿಸಿಕೆ ದಯಪಂಡ ನಮ್ಮ ಓಳ್ಳ ನಮ್ಮನ್ನು ಗುರುತಿಸಾರ ಬಲ್ಲಿ ಆಗಲಿ ಅವ ಆ ಜವನೀರು ಅಂಚ ಮಲ್ತೇರು ಹಿಂದೂ ಸೇನದ ಜವನೀರು ಅವಳು ಅಂಚ ಮಲ್ತೇರಿಗೆ ಮೂಲ ಇಂಚ ಮಲ್ತೇರಿಗೆ ಅಬೋಧನ ಬರಂದ ಲೆಕ್ಕ ಸಂಘಟನೆಗೆ ನಿಖಲು ಓಲ್ಗೊಂಡಲ್ಲ ನಮ್ಮ ಆ ಉಲಾಯ್ದಲೈ ಸಂಘ ಇಂಚ ಕೆಲಸ ಮಲ್ಪಂಡ ಅವೇ ರೀತಿ ತೆರೆ ಮೇರೆಡಲ್ ಅವಾರ್ಡು ಓವೇರ್ಡು ನಿಖಲ ಸಂಘಟನೆ ಯೂನಿಟ್ ಎಡ್ಡೆಪ್ಪಾಡು ಯಾಕಡೆ ಮದುವೆ ಕಾರ್ಯಕ್ರಮ ಮಾಡು ನಮ್ಮ ಬ್ರಹ್ಮಕಲಸ ಅವಾರ್ಡು ಯಾಗ ಅವಾರ್ಡು ಒವೇ ನೆಟ್ಟು ಆ ಒಂಜಿ ಕೆಲಸನು ನಿಖಲು ಒಟ್ಟಾದು ವಾ ರೀತಿ ಎಂಚ ಮಲ್ಪೋಡು ಓಲೋಲಿ ಇರ್ಬೋದು ಎಂಚಿನ ಬೇಲೆ ಪಡು ತೋರಿಕೆಗೆ ಬೋಡದು ಮಲ್ಪೋಡ್ಚಿ ಆ ಸಂಘಟನೆಗೆ ಬೋಡದು ನಿಖಲು ಪಾಂಚಜನ್ಯ ಶಾಖೆಗೆ ಸೇರಿದ ಬೈದಿನಂಚಿನ ಮಾತ ಆ ಬೆಚ್ಚನ ತೆರೆದ ಜವನರಿಗೆ ಒಂಜಿ ಕಿವಿ ಮಾತನ್ನು ಮಾತಾಡಲ ಪಂಡಿರು ಅಣ್ಣ ಜನ ಎಲ್ಲಿಯ ಪಾತ್ರ ಪನ್ಪೆ ಸುರುಕಾದು ನಮ್ಮ ಸಂಘಟನೆದ ದೇವೋದ್ದೇಶ ಬಂಡ ಸುರು ನಮ್ಮ ಬೆನ್ನೋಡು ಐದು ಪಕ್ಕ ನಮ್ಮ ಸಂಘಟನೆ ಮನ್ಪೋಡು ಸಂಘಟನೆ ಮಂತಂಡ ಯಾರೋಜಿ ನಮ್ಮ ಇಲ್ಲನ್ನು ಸುರು ಬೇಲಿ ಪಾಡ್ದು ನಮ್ಮ ಧರ್ಮನ ಕಾಪುನಂಚಿನ ಕೆಲಸ ನಮ್ಮ ಇಲ್ಲಾಡ್ತಾವಡು ಐದು ಪಕ್ಕ ನಮ್ಮ ಊರಿಗೂ ಬೇಲಿ ಪಾಡ್ದಂಚಿನ ಕೆಲಸ ಮನ್ಪೋಡು ಈ ದೇವೋದ್ದೇಶನ ಸುರುಕು ನಮ್ಮ ಪಾಲಿಸಿಗ ನಮ್ಮ ಪಾಲಿಸಿ ಪಕ್ಕ ನಮ್ಮ ಕಾರ್ಯಕರ್ತರಿಗೆ ತೆರೆಪಾಗ ಅಂಚಾದು ಇನಿ ಈ ಸಂದರ್ಭಡ್ ವಿಶೇಷವಾದ ಬಂಡ ನಮ್ಮ ಉಳ್ಳಾಲ ಕ್ಷೇತ್ರಡ್ ಹಿಂದೂ ಯುವ ಸೇನೆ ಸುರುಕು ಶುರುವಾತಿನಂಚಿನ ಸಂಘಟನೆ ಅಂಡ ತದನ ಕಾರಣಾಂತರದ ಬೊಕ್ಕ ಸಂಘಟನೆ ಅಂತೆ ಬಲನ ಕಲೆ ಉಂಡು ಅಂಡ ಬಲ ಕಲೆ ಉಂಡಲ್ಲ ಆಯ್ತಾ ತಾಯಿ ಬೇರು ಅದೇ ಗಟ್ಟಿ ಉಂಡು ಅಂಚಾದಪ್ಪನಾಗ ಆ ಗೆಲ್ಲು ಒಂಚೂರು ಬಾಡ್ನಲ್ಲ ಪಿರ ಆ ಗೆಲ್ಲನು ಜೀವ ಕೊರ್ಪುನಂಚಿನ ಪ್ರಯತ್ನ ಈ ಸರ್ತಿ ಆತನು ಆ ಆಯ್ನ ಹಿಡ್ದ ಹತ್ರ ನನ್ನ ಹಿಂದಿ ದಿವಸನೇ ಒಂಜಿ ಮಲ್ಲ ಮರ ಅದು ಉಲ್ಲಾಲಗ ಒಂಜಿ ಶಕ್ತಿನ ಕೊರ್ಪುನ ಧರ್ಮನ ಕಾಪುನಂಚಿನ ಒಂಜಿ ಸಂಘಟನೆ ಮಾಡಿ ನಮ್ಮ ಧರ್ಮಗೆ ಒಯ್ಯೋ ಧರ್ಮನ ನಮ್ಮ ದ್ವೇಷ ಬೆರೆಜಿ ಆಂಡ ನಮ್ಮ ಧರ್ಮ ತೊಂದರೆ ಆಂಡ ಜೀವ ಪೊಂಡಲ ಬುಡ್ರೆಜ್ಜಿ ಒಂದು ನಮ್ಮ ಧ್ಯೇಯ ದುಪ್ಪಾಡು ದಯಪಂಡ ಇನಿ ನಮ್ಮ ಧರ್ಮನ ಮಸ್ತ್ ಧರ್ಮಲು ದೊಂಗೊಂದುಲ್ಲ ಆಂಡಲ ಹಿಂದೂ ಧರ್ಮ ಸನಾತನ ಧರ್ಮ ಏನು ಹಿಡ್ದಾದ್ರ ಒವೇ ಕಾರಣಗಳ ನನಾತು ವರ್ಷ ಬೋಂಡಲ್ಲ ಹಿಂದೂ ಧರ್ಮನ ನಾಶ ಮನ್ಪರೆ ಆ ಜಗತ್ತಿನ ಪುಟ್ಟಿನ ವಾ ಧರ್ಮಗಳ ಸಾಧ್ಯ ಹೆಚ್ಚಿ ದಯಪಂಡ ಶ್ರೀಕೃಷ್ಣ ಪರಮಾತ್ಮನ ಆ ಒಂಜಿ ದೇವವಾಕ್ಯನೇ ಉಂಡು ಅಂಚಾದಪ್ಪನಾಗ ಶ್ರೀಕೃಷ್ಣ ಪರಮಾತ್ಮನ ಒಂಜಿ ಆ ಒಂಜಿ ನಮಕ್ ಆಶೀರ್ವಾದದ ಹತ್ರ ನಮ್ಮ ಈ ಸನಾತನ ಧರ್ಮ ಪುಟ್ಟದುಂಡು ಆ ಸನಾತನ ಧರ್ಮಗೆ ಅಳಿ ಇಜ್ಜಿ ಅಂಚಾದಪ್ಪನಾಗ ನಮ್ಮ ಪೂರೆಲ್ಲ ಆ ಧರ್ಮದಡಿಟ್ಟು ನಮ್ಮ ಧರ್ಮಗೆ ತೊಂದರೆ ಹಾಕೊಂಡ ಆನಿ ನಮ್ಮ ಲಗದಂಥದ್ದು ನಮ್ಮ ಧರ್ಮಕ್ಕೆ ತೊಂದರೆ ಅನಾಗ ಅಧರ್ಮನ ಕಾಪುನಂಚಿನ ಆ ಶಕ್ತಿ ನಮಗೆ ಬರಿ ಸಹಾಯ ಕೊರ್ಕೊಂಡು ಆ ಕೊರ್ಪುನಂಚಿನ ಶಕ್ತಿಗೆ ನಮ್ಮ ಧರ್ಮಡು ನಡತೆರಡ ತಿಗಲಡೆ ಸಾಧಿ ಕೊರ್ಕ ಅಧರ್ಮಡು ಬತ್ತೆರಡ ಸೂರ್ಯದ ಸಾಧಿ ಕೊರ್ಪುನ ವೀರ ಪುರುಷರು ಪುಟದಿನಂಚಿನ ಈ ತುಳುನಾಡು ನಾವು ಮಾತಾಡಲ ಸಂಘಟನೆ ನಮ್ಮ ಬಲನ ತೋಚ್ಪಾದು ನಮ್ಮ ಈ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆ ಇನ್ನು ಎಂಚ ಆ ಪರಮಾತ್ಮನ ಶಂಕನ ಹುಡ್ತದು ಇನ್ನು ಉದ್ಘಾಟನೆಗೊಂಡ ಆ ಒಂಜಿ ಸಂಘಟನೆ ನನಾತು ವರ್ಷ ಎಡ್ಡ ಹೆಮ್ಮರವಾದ ಬಲಶಾಲಿಯಾದ ಧರ್ಮದ ರೀತಿಡು ನಡಪಡು ಬಂದು ಆ ದೇವರ ಪ್ರಾರ್ಥನೆ ಅಂತಂದು ಈ ಸಂದರ್ಭದ ಪಾತ್ರೆ ಅವಕಾಶಗಳನ್ನು ಮಾತರೆಗಳ ವಂದನೆ ಅರ್ಪಿಸ ಒಂದು ಇನ್ನೆರಡು ಪಾತ್ರೆಗಳು ಅಂತವೆ ಜೈ ಸುಮಾರು 94 ವರ್ಷಗಳ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸುವಾಗ ಒಂದು ಡಾಕ್ಟರ್ ಹೆಗಡೆಯವರ್ ಹಾಗೂ ಪರಮಪೂಜ್ಯ ಗುರೂಜಿಯವರು ಒಂದು ಯಾವ ಕಲ್ಪನೆ ಇಟ್ಟುಕೊಂಡಿದ್ದರು ಆ ಒಂದು ಅಖಂಡವಾಗಿರತಕ್ಕಂಥ ಭಾರತ ಹಿಂದೂ ರಾಷ್ಟ್ರ ಹಾಗೂ ಅಲ್ಲಿ ಭಗವಧ್ವಜವನ್ನು ನಾವು ರಾಷ್ಟ್ರಧ್ವಜವಾಗಿ ಸ್ವೀಕಾರ ಮಾಡೋದು ಆ ಕಲ್ಪನೆಯನ್ನು ಇಟ್ಟು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದರು. ಅಲ್ಲಿಂದ ಅದೇ ನಾವು ಆ ಒಂದು ಹಿಂದುತ್ವದ ಗುರಿಯನ್ನು ಇಟ್ಟುಕೊಂಡೇ ನಾವು ಹಿಂದೂ ಯುವ ಸೇನೆ ಸ್ಥಾಪನೆ ಮಾಡಿದೆವು, ಮುಂದುವರಿಸಿದೆವು. ಆ ಚಿಂತನೆಯಲ್ಲೇ ಗುಣಕರ್ ಶೆಟ್ಟರು ನಮ್ಮ ಭಾಸ್ಕರಣ್ಣನವರು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಮುಂದುವರಿಸಿರ್ಬೋದು. ಇದಕ್ಕೆ ನಿದರ್ಶನ ಏನಂತ ಹೇಳಿದರೆ ನಮ್ಮ ಲಾಂಛನ ಅಂದರೆ ಲೋಗನ್ ಇದೆ, ಸಿಂಬಲ್, ಅದರಲ್ಲಿಯೂ ಅರ್ಧ ಭಾರತ ಇದೆ, ಮೇಲೆ ಪೂರ್ತಿ ಇದೆ. ಅದರಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ ಎಲ್ಲ ಸೇರಿ ಅಖಂಡ ಭಾರತ. ಅಲ್ಲಿಯೂ ಒಂದು ಹಿಂದೂ ಧರ್ಮವನ್ನು ಸಂಸ್ಥಾಪನೆ ಮಾಡೋದು ಅಂತ ಹೇಳಿದರೆ ಓಂ ಚಿಹ್ನೆ ಕೊಟ್ಟಿದ್ದಾರೆ, ಒಂದು ತ್ರಿಶೂಲ. ಅದು ನಾವು ಸಂಘರ್ಷದಿಂದಾದರೂ ಶಾಂತಿಯನ್ನು ಸ್ಥಾಪನೆ ಮಾಡ್ತೇವೆ. ಅಂದರೆ ಮಹಾಭಾರತ ಯುದ್ಧದಲ್ಲಿ ಒಂದು ಧರ್ಮಕ್ಕೆ ಜಯ ಆಗಬೇಕಾದ್ರೆ ಅಲ್ಲಿ ಸಂಘರ್ಷ ಆಗಿದೆ. ಸಂಘರ್ಷ ಆಗಿ ಕೃಷ್ಣ ಪರಮಾತ್ಮ ಪಾಂಚಜನ್ಯವನ್ನು ಊದಿ ಸಂಘರ್ಷ ಮಹಾಭಾರತ ಯುದ್ಧ ಆಗಿಯೇ ಅಲ್ಲಿ ಶಾಂತಿ ಧರ್ಮ ಸಂಸ್ಥಾಪನೆ ಮಾಡಿದ್ದು. ಅದೇ ರೀತಿ ಒಂದು ಇಲ್ಲಿ ನಾವು ನಮ್ಮ ಹಿಂದೂ ಧರ್ಮಕ್ಕೆ ಬರುವಂಥ ಏನು ಅಡೆತಡೆಗಳಿದೆ, ಏನು ವಿರೋಧಗಳಿದೆ, ಅದನ್ನು ನಾವು ಸಂಘಟನಾತ್ಮಕವಾಗಿ ಒಟ್ಟಾಗಿ ಎದುರಿಸಿ ಇಂದು ರಾಷ್ಟ್ರವನ್ನು ಸ್ಥಾಪನೆ ಮಾಡುವ ಗುರಿಯಲ್ಲಿ ಮುಟ್ಟುವಂಥ ಕಲ್ಪನೆಯೊಂದಿಗೆ ಹಿಂದೂ ಯುವ ಸೇನೆಯನ್ನು ಸ್ಥಾಪನೆ ಮಾಡಿದ್ದಾರೆ.
ಅದೇ ನಿಟ್ಟಿನಲ್ಲಿ ಇವತ್ತು ಈ ತೊಕ್ಕೊಟ್ಟು ಪರಿಸರದಲ್ಲಿ ಮೊದಲು ಇಲ್ಲಿ ಒಂದು ಯುವಸೇನೆ ಇತ್ತು, ತುಂಬ ಸ್ಟ್ರಾಂಗ್ ಇತ್ತು. ನಾನು ತುಂಬ ನಮ್ಮ ತೊಕ್ಕೊಟ್ಟು ಪರಿಸರದಲ್ಲಿ ಒಡನಾಟದಲ್ಲಿದ್ದೆ. ಒಂದು ಹಿಂದೂ ಸಮಾಜೋತ್ಸವವನ್ನು ಹಿಂದೂ ಯುವಸೇನೆ ಆಯೋಜಿಸಿದ್ದು ನನಗೆ ನೆನಪಿದೆ. ಅಂಥ ಒಂದು ಪ್ರದೇಶದಲ್ಲಿ ಮತ್ತು ಸ್ವಲ್ಪ ಹಿಂದೆ ಬಿತ್ತು. ಈಗ ಪುನಃ ಒಂದು ತೊಕ್ಕೊಟ್ಟು ಪರಿಸರದಲ್ಲಿ ಹಿಂದೂ ಯುವಸೇನೆ ಸ್ಥಾಪನೆ ಆಗಿದೆ. ಇಲ್ಲಿ ಇವತ್ತು ಅದಕ್ಕೂ ಒಂದು ಪಾಂಚಜನ್ಯ ಅಂತ ಹೆಸರಿಟ್ಟಿದ್ದಾರೆ. ಆ ಪಾಂಚಜನ್ಯ ಕೃಷ್ಣ ಪರಮಾತ್ಮ ಹೇಗೆ ಮಹಾಭಾರತದಲ್ಲಿ ಪಾಂಚಜನ್ಯವನ್ನು ಮೊಳಗಿಸಿ ಧರ್ಮ ಸಂಸ್ಥಾಪನೆ ಮಾಡಿದರು, ಅದೇ ರೀತಿ ಇಲ್ಲಿ ಹಿಂದೂಗಳ ರಕ್ಷಣೆಗೆ ಹಾಗೂ ರಾಷ್ಟ್ರದ ಒಂದು ಪ್ರಗತಿಗೆ ಒಂದು ಸುದೃಷ್ಟ ರಾಷ್ಟ್ರ ನಿರ್ಮಾಣವಾದ ಕಲ್ಪನೆಯೊಂದಿಗೆ ಈ ಹಿಂದೂ ಯುವಸೇನೆ ಮುಂದುವರಿಯಲಿ. ಇವತ್ತು ಈ ತೊಕ್ಕೊಟ್ಟು ಪರಿಸರದಲ್ಲಿ ಪಾಂಚಜನ್ಯ ಎಂಬ ಶಾಖೆಯನ್ನು ಇವಾಗ ಉದ್ಘಾಟನೆ ಆಯಿತು. ನಾನು ಈ ಕಾರ್ಯಕರ್ತರಲ್ಲಿ ಒಂದೇ ಹೇಳೋದು ಏನು ಹೇಳಿದರೆ, ಇವತ್ತಾದಂಥ ಶಾಖೆಯಲ್ಲಿ ನಮ್ಮ ಸಂಖ್ಯೆ ಕಮ್ಮಿ ಇರ್ಬೋದು. ಯಾಕೆ ಹೇಳಿದರೆ ಮೊದಲನೇದಾಗಿ ಶಾಖೆ ಮಾಡುವಾಗ ಅಷ್ಟು ಕಾರ್ಯಕರ್ತರು ಸೇರೋದಿಲ್ಲ. ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲಿ ನಿಮ್ಮೊಟ್ಟಿಗೆ ಮತ್ತೆ ಕಾರ್ಯಕರ್ತರು ಸೇರ್ತಾರೆ. ಯಾಕೆ ಹೇಳಿದರೆ ಇವತ್ತು ನಾವೊಂದು 8-10 ಜನ ಅಲ್ಲ ಒಂದು 15 ಜನ ಇದ್ದೇವೆ ಈ ಶಾಖೆಯಲ್ಲಿ. ನಮ್ಮ ಶಾಖೆ ಒಂದು ಇಷ್ಟೇ ಸಣ್ಣದೇಳಿ ಆ ಭಾವನೆಯನ್ನು ನೀವು ಇಟ್ಕೊಳ್ಳದೆ ನೀವು ಮಾಡುವಂಥದ್ದು ನಿಮ್ಮ ಪರಿಸರದಲ್ಲಿ ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ನಾಳೆ ಆ ಪರಿಸರದಲ್ಲಿ ಏನಾದರೂ ಒಂದು ಸಮಸ್ಯೆ ಆದರೆ ನಿಮ್ಮನ್ನು ಅವರು ನೆನಪಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮಗಳನ್ನು ನೀವು ಕೊಟ್ಟರೆ ಖಂಡಿತ ನಮ್ಮ ಆ ಸಂಘಟನೆ ಬೆಳೀತದೆ. ಯಾಕೆ ಹೇಳಿದರೆ ಇವತ್ತು ಹಿಂದೂ ಯುವಸೇನೆ ಆಗಿ ಒಂದು 30 ವರ್ಷ ಆಯಿತು. ನಾವೊಂದು ಸಣ್ಣ ಗಿಡವನ್ನಿಟ್ಟರೆ ಅದು ಆ ಫಲ ಕೊಡೋದಿಲ್ಲ. ಆ ಒಂದು 30 ವರ್ಷದ ಎಲ್ಲ ನಮ್ಮ ಕಾರ್ಯಕರ್ತರ ಶ್ರಮ ಅದರಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಗುಣಕರ ಶೆಟ್ಟಿ ಅವರನ್ನು ನೆನಪಿಸ್ಕೊಳ್ಬೇಕು. ಯಾಕೆ ಹೇಳಿದರೆ ಯಾವುದೇ ಒಂದು ಸ್ವಾರ್ಥವನ್ನು ಇಡದೆ ತನ್ನ ಇಡೀ ಜೀವನವನ್ನೇ ಹಿಂದೂ ಯುವಸೇನೆಗೆ ಅವರು ಮುಡಿಪಾಗಿಟ್ಟವರವರು. ಯಾಕೆ ಹೇಳಿದರೆ ಈಗ ನಾವು ನೋಡ್ತೇವೆ ತುಂಬ ಸಂಘಟನೆಗಳಿದೆ, ಎಲ್ಲ ಸಂಘಟನೆಗಳು ಮಾಡೋದು ಅವರವರ ಸ್ವಾರ್ಥ ಇಲ್ಲದಿದ್ದರೆ ಅವರಿಗೆ ಆ ಸಂಘಟನೆಯಿಂದ ಏನು ಸಿಗ್ತದೆ ಎಂಬ ಭಾವನೆಯಿಂದ ಸಾಧಾರಣ ಎಲ್ಲ ಸಂಘಟನೆಗಳು ಅದೇ ಕೆಲಸವನ್ನು ಮಾಡ್ತಾಯಿದೆ. ಆದರೆ ಹಿಂದೂ ಯುವಸೇನೆ ನಾನು ಇವತ್ತು ಎದೆ ತಟ್ಟು ಹೇಳ್ತೇನೆ, ಇಲ್ಲಿದ್ದ ನಮ್ಮ ಯಶೋಧರ ಚೌಟ್ರಿ ಇರ್ಬೋದು, ಅವರು ಈ ಸಂಘಟನೆಗೋಸ್ಕರ ಆದಿತ್ಯವರವರಿಗೆ ಒಂದು ದಿನ ಏನೋ ರಜೆ ಸಿಗ್ತದೆ ಪಾಪ, ಅದು ಕೂಡ ಅವರಿಗೀಗ ಇಲ್ಲ. ಯಾಕೆ ಹೇಳಿದರೆ ಇಡೀ ಸಂಘಟನೆಗೆ ಅವರು ಅವರ ಎಲ್ಲ ಕೆಲಸಗಳನ್ನು ಬಿಟ್ಟು ಇದರ ಹಿಂದೆ ಇರ್ತಾರೆ. ಯಾಕೆ ಹೇಳಿದರೆ ಒಂದು ಸತ್ಯದ ವ್ಯಕ್ತಿ ಅವರು ಮನಸ್ಸಲ್ಲಿ ಒಂದು ಏನು ಕಲ್ಮಶಲಿದೆ, ಅವರು ಮಾತಾಡುವಾಗ ಮಾತ್ರ ತುಂಬ ಖಂಡತುಂಡಾಗಿ ಮಾತಾಡ್ತಾರೆ, ಆದರೆ ಅಷ್ಟೇ ಒಂದು ಸತ್ಯದ ಮನುಷ್ಯ. ಭಾಸ್ಕರಣ್ಣವನು ಇರ್ಬೋದು, ಯಾರು ಇದರಲ್ಲಿ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಾವು ಈ ಸಂಘಟನೆಯನ್ನು ಬೆಳೆಸಬೇಕು ಅಂತ ಯಾರೂ ಇದರಲ್ಲಿ ಹೋಗೋದಿಲ್ಲ. ಯಾಕೆ ಹೇಳಿದರೆ ಸಮಾಜಕ್ಕೆ ನಮ್ಮ ಹಿಂದೂ ಯುವಸೇನೆಯಿಂದ ಏನಾದರೂ ಒಂದು ಅದರಲ್ಲಿ ಯಾವುದೇ ಇರ್ಬೋದು. ಈಗ ನಾವು ಎಣಿಸ್ಬೋದು ನಾವು ಧಾರ್ಮಿಕವಾದ ಕಾರ್ಯಕ್ರಮಗಳನ್ನೇ ಮಾಡಬೇಕು ಹೇಳಿ, ಖಂಡಿತ ಆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಡಿ. ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ಒಂದು ಬಡ ಕುಟುಂಬಕ್ಕೆ ನಿಮ್ಮಿಂದ ಏನಾದರೂ ಸಹಾಯ ಆಗ್ತದಾ, ಇಲ್ಲಾಂದರೆ ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ನಿಮ್ಮಲ್ಲಿ ಕಲಿತ ಹುಡುಗರಿದ್ದರೆ ಅವರಿಗೆ ಆ ಟ್ಯೂಷನನ್ನಂತ ಇಲ್ಲಾಂದರೆ ಅವರಿಗೆ ಒಂದು ಆ ಅಭ್ಯಾಸಕ್ಕಾಗುವಂಥ ಪ್ರೋತ್ಸಾಹವನ್ನು ಅಂಥದ್ದು ಕೆಲಸ ಮಾಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ನಾವು ಹುಟ್ಟಿ ಬಂದವರು. ಆ ಶಾಖೆ ಮಾಡಬೇಕಾದ್ರೆ ನಮ್ಮ ಎಕ್ಕೂರಿನಂಥ ಪರಿಸ್ಥಿತಿಯಲ್ಲಿ ಭಾಸ್ಕರಣ್ಣ ಅದನ್ನು ಕುಂದಾಪುರದಿಂದ ಬಂದು ಪ್ರಚಾರಕರಾಗಿ ಅದರ ಒಂದು ಜವಾಬ್ದಾರಿಯನ್ನು ತಗೊಂಡು ಸೀನಾ ಬಾಬಾ ಇವರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಎಕ್ಕೂರಿನಲ್ಲಿ ಒಂದು ಎಕ್ಕೂರು ಅಳಪೆಯ ಒಂದು ಪರಿಸರದಲ್ಲಿ ಅವರು ನಮ್ಮ ಸಂಘಟನೆಯನ್ನು ಕಟ್ಟಿದರು. ಗುಣಕರ ಶೆಟ್ಟಿ ಅವರು ಅದಕ್ಕೆ ಹೆಗಲು ಕೊಟ್ಟರು. ಆ ದಿನಗಳು ಬಹಳಷ್ಟು ಕಷ್ಟದ ಕೆಲಸ. ಯಾಕಂತ ಹೇಳಿದರೆ ಶಾಖೆ ಮಾಡಬೇಕಾದ್ರೆ ಆ ಶಾಖೆಯ ಇದರಲ್ಲಿ ಅವರು ಕತ್ತಿ ತಲವಾರನ್ನು ಹಿಡಿದುಕೊಂಡು ಶಾಖೆ ಮಾಡಿದಂಥ ದಿನಗಳು ಅದು. ಈಗ ಹಾಗಿಲ್ಲ. ಅದರಿಂದ ನಾನು ಹೇಳ್ತೇನೆ, ಆ ದಿನಗಳು ಕಳೆದು ಹೋಯಿತು. ಶಾಂತಿಗಾಗಿ ಸಂಘರ್ಷ ಎನ್ನುವಂಥ ನಿಟ್ಟಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಸಂಘರ್ಷವನ್ನಾದರೂ ಮಾಡಿ ನಾವು ಶಾಂತಿಯನ್ನು ಸ್ಥಾಪನೆ ಮಾಡುತ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಆ ದಿನಗಳಲ್ಲಿ ಹಿಂದೂ ಯುವಸೇನೆಯ ಧ್ಯೇಯ ಇತ್ತು. ಆದರೆ ಈಗ ಹಾಗಿಲ್ಲ. ನಮಗೆಲ್ಲ ಫ್ರೀ ಬರ್ಡ್, ಬೇಕಾದಷ್ಟು ಏನಾದರೂ ಶಾಖೆಗೆ ಹೋಗ್ಬೋದು, ಇದು ಸಂಘಟನೆಗೆ ಹೋಗ್ಬೋದು, ನಮ್ಮ ಕೆಲಸ ಮಾಡ್ಬೋದು ಎನ್ನುವಂಥ ನಿಟ್ಟಿದೆ. ಹಾಗೆ ಇರಲಿಲ್ಲ. ಏನಾದರೂ ಇದ್ದರೂ ಎಳೆದುಕೊಂಡು ಹೋಗೋದೆ ಜೈಲಿಗೆ ಪೊಲೀಸ್ನವರು. ಅಲ್ಲಿ ಸ್ಟೇಷನ್ ಮೆಟ್ಟುವಂಥ ವ್ಯವಸ್ಥೆ ಇರಲಿಲ್ಲ ನಮ್ಮಲ್ಲಿ ಆಗ. ಆದರೂ ಅಂದಿನ ಯುವಕರು ಇಂದಿನವರೆಗೂ ನಮ್ಮ ಹಿಂದೂ ಯುವಸೇನೆಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರೂ ನಾವು ಹಿಂದೂ ಯುವಸೇನೆ ಅಂತ ಹೇಳ್ತಾ ಗರ್ವದಿಂದ ಹೇಳುವಂಥ ವ್ಯವಸ್ಥೆ ಇತ್ತು. ಆದರೆ ಈಗಿನ ಯುವಕರಿಗೆ ಆಗಲ್ಲ. ನಾವೆಲ್ಲರೂ ನೋಡಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಈಗಿನ ಯುವಕರು ಏನಾದರೂ ಒಂದು ಹೆಚ್ಚು ಕಮ್ಮಿ ಆದವ ಜೈಲಿಗೆ ಹೋದರೆ ಯಾರಾದರೂ ಹೋಗದಿದ್ದರೆ ನಿಜ ಮರೆ ನಾನು ಅಂಥ ಪರಿಸ್ಥಿತಿ. ಆದರೆ ನಮ್ಮ ಹಿಂದೂ ಯುವಸೇನೆಯಲ್ಲಿ ಈಗಲೂ
30 ವರ್ಷ ಆಯಿತು, 29 ವರ್ಷ ಆಯಿತು ಹಿಂದೂ ಯುವ ಸೇನೆಗೆ. ಈಗಲೂ ನಾವೆಲ್ಲರೂ ಒಟ್ಟಿಗೆ ಇದ್ದುಕೊಂಡು ಕೆಲಸವನ್ನು ಮಾಡ್ತೇವೆ. ಯಾಕಂತೇಳಿ ಇದು ಹಿಂದೂ ಯುವ ಸೇನೆಯ ಶಕ್ತಿ. ನಾನು ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನಾವು ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈಗ ತುಂಬ ಸಂಘಟನೆಗಳಿವೆ, ನಾವು ಯಾರಿಗೂ ವಿರೋಧಿಗಳಲ್ಲ. ಅದನ್ನು ನಾನು ಪ್ರಾಥಮಿಕ ಹಂತದಲ್ಲಿ ಈ ಯುವಕರಿಗೆ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅದು ಬಜರಂಗ ದಳ ಇರಲಿ, ಜಾಗರಣ ವೇದಿಕೆ ಇರಲಿ, ಎಲ್ಲ ಸಂಘಟನೆಗಳು ರಾಮ್ ಸೇನೆ ಇರಲಿ, ಎಲ್ಲ ಸಂಘಟನೆಗಳು ಮಾಡುತ್ತಿರುವಂಥದ್ದು ಹಿಂದೂ ಸಮಾಜದ ಕೆಲಸ. ಆದ್ದರಿಂದ ನಮಗೆ ಯಾರೊಡನೆ ಕೂಡ ಜಗಳ ಇಲ್ಲ. ನಮ್ಮ ಸಂಘಟನೆಯಲ್ಲಿ ಎಷ್ಟು ಕೆಲಸ ಉಂಟು, ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡ್ತಾರೋ ಆ ರೀತಿಯಲ್ಲಿ ನಾವು ಮಾರ್ಗದರ್ಶನವನ್ನು ಕೊಡ್ತೇವೆ. ಆ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಇನ್ನು ಈ ಸಮಾಜ ದುಶ್ಚಟಗಳ ಬಗ್ಗೆ ನಾನು ಒಂದು ವಿಚಾರ ಹೇಳ್ತೇನೆ. ಯಾಕಂತ ಹೇಳಿದರೆ ಈ ಡ್ರಗ್ಸ್ ಇದರ ವಿಚಾರದಲ್ಲಿ ಬಹಳಷ್ಟು ಬೇಸರವನ್ನು ತರುವಂಥ ವಿಚಾರ. ನಾವು ಇತ್ತೀಚೆಗೆ ಒಂದು ಕುಂಪಳದಲ್ಲಿ ನಡೆದ ಘಟನೆ ಕೂಡ ನನಗೆ ಇಲ್ಲಿ ನಾವು ಸ್ಟೇಷನ್ಗೆ ಹೋದಾಗ ನಮಗೆ ಸಿಕ್ಕಿದಂಥ ಒಂದು ಮರ್ಯಾದೆ ಅಂತ ಹೇಳಿದರೆ, ಕುಂಪಳದಲ್ಲಿ ಒಂದು ಈ ರೀತಿ ನಮ್ಮ ಹುಡುಗರಿಗೆ ಒಂದು ಹೊಡೆದಂಥ ವಿಚಾರ ಬಂದಾಗ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆವು. ಕಂಪ್ಲೇಂಟ್ ಇದೆ ಉಳ್ಳಾಲ ಸ್ಟೇಷನ್ ಕಂಪ್ಲೇಂಟ್. ನಾವು 3 ದಿನ ಅಲ್ಲಿದ್ದೇವೆ. ಅಲ್ಲಿಗೆ ನಾನು, ಭಾಸ್ಕರಣ್ಣ, ಒಂದು 2-3 ಜನ 3 ದಿನ ಹೋದಾಗ ಕೂಡ ಇವರು ಹೊಡೆದವರು ಅವರನ್ನು ಕರೆಯುವಂಥ ವ್ಯವಧಾನ ಇಲ್ಲ. ಪೆಟ್ಟು ತಿಂದವರಿಗೆ ಬೆಳಿಗ್ಗೆ ಹೊಡೆದ್ರು, ಸಾಯಂಕಾಲ ಹೊಡೆದ್ರು. ಆದರೆ ಅವರನ್ನು ಸ್ಟೇಷನ್ಗೆ ಕರೆದುಕೊಂಡು ಬರುವಂಥ ವ್ಯವಸ್ಥೆ ಇಲ್ಲ ಈಗ. ಯಾಕಂದರೆ ಅಷ್ಟು ಆ ರೀತಿಯಲ್ಲಿ ನಮ್ಮ ಸ್ಟೇಷನ್ ಇರಲಿ, ರಾಜಕೀಯ ಇರಲಿ, ಎಲ್ಲವೂ ಸಾಗ್ತಾ ಇದೆ. ಅದನ್ನು ನಾವು ಸರಿಯಾಗಿ ಆಲೋಚನೆ ಮಾಡಬೇಕು. ಆದರೂ ನಾವು ಅದನ್ನು ಬಿಟ್ಟುಕೊಡಲಿಲ್ಲ. 3 ದಿವಸ ಹೋಗಿ ನಂತರ ನಾವು ಹೇಳಿದ್ದೇವೆ ಅಂತೇಳಿ ಇನ್ನೂ ನಾವು ಬರೋದಿಲ್ಲ. ನಾವು ಇಷ್ಟು ದೊಡ್ಡ ಸಂಘಟನೆ ಇದ್ದೇವೆ, ನಾವು ನಮ್ಮ ಲೀಡರ್ಗಳು ಬಂದಿದ್ದೇವೆ. 3 ದಿನ ಬರುವಾಗ ನಿಮಗೆ ಅಪರಾಧಿಯನ್ನು ನಮಗೆ ಸ್ಟೇಷನ್ನಲ್ಲಿ ಕರ್ಕೊಂಡು ಬರುವಂಥ ವ್ಯವಧಾನ ನಿಮಗೆ ಸ್ಟೇಷನ್ಗೆ ಇಲ್ಲದಿದ್ದರೆ ಇದು ಲಾಸ್ಟ್. ನಾವು ಇನ್ನು ಅರ್ಧ ಗಂಟೆ ಕಾಯ್ತೇವೆ. ಅವರನ್ನು ಕರೆದುಕೊಂಡು ಬರದಿದ್ದರೆ ನಾವು ಸ್ಟೇಷನ್ನಿಂದ ಬಿಟ್ಟು ನಾವು ಎಂಥ ಕೆಲಸ ಮಾಡಬೇಕಂದ್ರೆ, ನಾವು 25 ವರ್ಷದ ಸಂಘಟನೆ, ನಾವು ಎಲ್ಲಿಗೆ ಹೋಗಬೇಕು, ಅದನ್ನು ಯಾವ ರೀತಿ ಇದು ಮಾಡಬೇಕು ಅನ್ನೋ ಗೊತ್ತಿರುವಂಥದ್ದರೆ ಆಗಲೇ ಒಂದು ಅರ್ಧ ಗಂಟೆಯಲ್ಲಿ ಅವರನ್ನು ಕರೆದು ನಮ್ಮ ಎದುರಿನಲ್ಲಿ 4 ಹೊಡೆದ್ರು. ಅಲ್ಲಿ ಆ ಕುಂಪಳಕ್ಕೆ ಒಂದು ಆ ಹೊಡೆದದಿಂದ ನಂತರ ಏನು ಅಲ್ಲಿ ಸಮಸ್ಯೆಗಳು ಬರಲಿಲ್ಲ. ಅದನ್ನು ನಾನು ಒಂದು ಹೇಳ್ತೇನೆ. ಆ ಕುಂಪಳ ಮತ್ತು ಬಗಂಬೀಲದ ಪ್ರದೇಶಗಳಲ್ಲಿ ಇಲ್ಲಿ ನಾನು ಹೇಳ್ತಾ ಇರೋದು ಇಂಥ ಒಂದು ನಾವು ಈ ರೀತಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ ಎಲ್ಲ ಹುಡುಗರು. ಯಾಕಂತ ಹೇಳಿದರೆ ಈ ರೀತಿಯಲ್ಲೇ ಕೆಲಸ ಮಾಡಬೇಕು. ಇನ್ನು ಈ ದುಶ್ಚಟಗಳಿಂದ ಬಲಿಯಾಗುವಂಥದ್ದು ಈಗಿನ ಈ ಮಂಗಳೂರಿನ ಪ್ರದೇಶಗಳಲ್ಲಿ ಮೊನ್ನೆ ನಡೆದಂಥ ಒಂದು ಘಟನೆಗಳು ನಮ್ಮ ಬೀಚಿನಲ್ಲಿ ಬಹಳ ಹೀನ ಕೃತ್ಯ. ಇಂಥದ್ದು ನಮ್ಮ ಯುವಕರಿಂದ ಆಗ್ತದೆ ಅಂತ ಹೇಳಿದರೆ ನಮ್ಮ ಈ ತುಳು ನಾಡಿಗೆ ಒಂದು ಬೇಸರ ಪಡುವಂಥ ಸಂಗತಿ, ನಾವೆಲ್ಲರೂ ನಾಚಿಕೆ ಪಡುವಂಥ ಸಂಗತಿ. ಇಂಥದ್ರಿಂದ ನಾವು ಯಾಕೆ ದೂರ ಇರಬೇಕಂತ ಹೇಳಿದರೆ ನಮ್ಮ ಸಂಘಟನೆಯಲ್ಲಿ ನಾವು ಮೊದಲು ಕಲಿಯುವಂಥದ್ದು ಅದೇ. ಈಗೀಗ ಅತಿಥಿಗಳು ಎಲ್ಲ ಹೇಳಿದರು, ನಾವು ಕೆಲಸ ಮಾಡಬೇಕು, ನಾವು ದುಡಿಬೇಕು, ನಮ್ಮ ಮನೆಯನ್ನು ನೋಡಬೇಕು, ಅದರ ಒಟ್ಟಿಗೆ ಆದಷ್ಟು ದುಶ್ಚಟಗಳಿಂದ ದೂರ ಇರಬೇಕು. ಅದು ಒಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂ. ಮತ್ತು ನಮ್ಮ ಹೆಂಗಸರನ್ನು ನಮ್ಮ ಮಾತೆಯನ್ನು ನೋಡುವಾಗ ಯಾವ ರೀತಿಯ ಮಾನಸಿಕ ಸ್ಥಿತಿ ಅಂತ ನನಗೆ ಅರ್ಥ ಆಗೋದಿಲ್ಲ. ಅಂಥ ಸ್ಥಿತಿಯಿಂದ ನಾವೆಲ್ಲರೂ ಯುವಕರು ದೂರ ಇರಬೇಕು. ಅದೇ ರೀತಿ ಸತ್ಯ, ಧರ್ಮ, ನ್ಯಾಯ ಇದು ಒಂಚೂಚಾರ ಆದರೂ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇಂಥ ಒಂದು ಸಮಾಜ ನಿರ್ಮಾಣ ಆಗಬೇಕಂತ ಹೇಳಿದರೆ ನಮ್ಮ ಸಂಘಟನೆಗಳಿಂದ, ನಮ್ಮ ಯುವಕರಿಂದ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಸೇರಿಕೊಂಡು ಈ ಹಿಂದೂ ಯುವ ಸೇನೆಯ ಈ ಪರಿಸರದಲ್ಲಿ ಹೇಗೆ ನೀವು ಹುಟ್ಟಿ ಹಾಕಿದ್ದೀರಾ, ಆ ಸಂಘಟನೆ ಇನ್ನೂ ಕೂಡ ನಿಮ್ಮಿಂದ ಈ ಹುಡುಗರಿಂದ ಬೆಳಗಲಿ ಅಂತ ಹೇಳ್ತಾ ಈ ಘೋಷಣೆಯನ್ನು, ಕಮಿಟಿಯ ಘೋಷಣೆಯನ್ನು ನಾನು ಮಾಡ್ತೇನೆ. ಒಂದು ಗಳಿಗೆ ಅವರು ಎದ್ದು ನಿಂತ್ಕೊಳ್ಬೇಕು. ಪಾಂಚಜನ್ಯ ಶಾಖೆ ತೊಕ್ಕೊಟ್ಟು ಹಿಂದೂ ಯುವ ಸೇನೆ, ಇದರ ಉಪಾಧ್ಯಕ್ಷರಾಗಿ ಸತೀಶ್ ಚೊಂಬುಗುಡ್ಡೆ ಮತ್ತು ರಾಜೇಶ್ ಕೋಟೆಕಾರ್. ಒಂದು ಗಳಿಗೆ ತಂತು. ಪ್ರಧಾನ ಕಾರ್ಯದರ್ಶಿಯಾಗಿ ವಿಕಾಸ್ ರಾವ್ ಕುಂಪಲ. ಜೊತೆ ಕಾರ್ಯದರ್ಶಿಯಾಗಿ ನಿಶಾನ್ ಬೀರಿ. ಕೋಶಾಧಿಕಾರಿಯಾಗಿ ರಾಹುಲ್ ಕುತ್ತಾರ್. ಪ್ರಧಾನ ಸಂಘಟನಾ ಕಾರ್ಯದರ್ಶಿಯಾಗಿ ಜಿತೇಶ್ ಗಟ್ಟಿ ಪಿಲಾರ್. ಸಂಪತ್ ಕುಮಾರ್ ಧರ್ಮನಗರ. ಸಂಘಟನಾ ಕಾರ್ಯದರ್ಶಿಗಳಾಗಿ ವರದ್ರಾಜ್ ಸೋಮೇಶ್ವರ, ಹರ್ಷರಾಜ್ ಕುಂಪಲ, ಶರತ್ ತೊಕ್ಕೊಟ್ಟು, ಸತೀಶ್ ಭಟ್ನಗರ, ಉದಯ ಧರ್ಮನಗರ, ಪ್ರವೀಣ್ ಕೊಲ್ಯ, ವಿನೋದ್ ಕುಂಪಲ. ಅದೇ ರೀತಿ ಕಾರ್ಯಕಾರಿ ಸಮಿತಿಯನ್ನು ಮಾಡಿದ್ದಾರೆ, ಅದನ್ನು ಘೋಷಣೆ ಮಾಡ್ತೇನೆ. ಶರತ್ ಚೆಂಬುಗುಡ್ಡೆ, ಗುರುರಾಜ್ ಪಂಡಿತ್ ಹೌಸ್, ಲಕ್ಷ್ಮಣ್ ಚೆಂಬುಗುಡ್ಡೆ, ಜಯ ಕುಂಪಲ, ವಿಜಯ್ ಕುಂಪಲ, ಪುರುಷೋತ್ತಮ್ ರಾವ್ ಕುಂಪಲ, ಪ್ರಜ್ವಲ್, ಭವಿಷ್ ಉದಯ್, ಮನೀಶ್, ಸಮಿತ್ರಾಜ್, ಆಕಾಶ್ ರಾಜ್, ಪುನೀತ್ ಕುಮಾರ್, ಗಣೇಶ್, ಕೀರ್ತನ್, ದರ್ಶನ್, ಮನ್ವಿತ್, ಅಭಿಷೇಕ್, ಸಾಗರ್ ಮತ್ತು ರಕ್ಷಿತ್.
ಈಗ ಈ ಸಂಘಟನೆಯ ಈ ಪಾಂಚಜನ್ಯ ಶಾಖೆಯ ಅಧ್ಯಕ್ಷರಾಗಿ ದೀಕ್ಷಿತ್ ಪೂಜಾರಿ ಪುಕ್ಕುಟ್ ಯುವಸೇನದ ಪ್ರಮುಖರನ್ನ ಒಕ್ಕ ಹಿರಿಯಕಲ್ನ ಆಶೀರ್ವಾದಡು ಯುವಸೇನೆ ಪ್ರಾರಂಭ ಆಡು ಪ್ರವೀಣ್ ಕುಂಪಾಲ ಬೊಕ್ಕ ಪುರುಷೋತ್ತಮ್ ಕಲ್ಲಾಪು ಅಕ್ಕಲ ನೇತೃತ್ವಡು ಇನಿ ಯುವಸೇನೆ ಪ್ರಾರಂಭ ಆಡು ಅಂಡ ಎನ್ ರಡ್ಡು ಪಾತ್ರ ದಾಯೆ ಪಣಂದುಲ್ಲ ಪಂಡ ಪ್ರಥಮವಾದ ಎನ್ನೊಂಜಿ ವೇದಿಕೆಡ ಕೊಂಜಿ ಯುವಸೇನೆ ಪ್ರಾರಂಭ ಮನ್ಪುನಂಚಿನ ಪೊರ್ತುಗಂಚಿನ ಯುವಸೇನದ ಕಾರ್ಯಕ್ರಮಕ್ಕೆ ಕೊಂಜಿ ನಮ್ಮ ಹಿಂದೂ ಯುವಸೇನದ ನಮ್ಮ ಸಂಘಟನೆ ಇಡೆಮುಟ್ಟಗೆ ಕಣೆಯರ ಕಾರಣಗರ್ತೆರಾಯನಂಚಿನ ದಿವಂಗತ ಗುಣಕರ್ ಶೆಟ್ಟರನ ಬಕ್ಕ ಧರ್ಮೇಂದ್ರ ಪಡಿವಾಲ್ರು ಅಂಚನೆ ಪದ್ಮನಾಭ ಪುತ್ರನ್ ಬೇಕ್ಲೇನು ಪಿರೋರಾಯನ ನೆನಪು ಮಂತೊಂದುಲ್ಲ ದಯಪಂಡ ಯುವಸೇನೆಗೆ ತ್ಯಾಗ ಬಲಿದಾನದ ಮುಖಾಂತರ ಸಂಘ ಪರಿವಾರದ ಮುಖಾಂತರ ಹಿಂದುತ್ವಗೆ ಅನ್ಯಾಯ ಪಂಚಿನ ಪೊರ್ತುಗು ನಮ್ಮ ಹಿಂದೂ ಸಂಘಟನೆ ಆವುಡು ಪಂಪಿನ ಒಂಜಿ ಉದ್ದೇಶಡ್ 10-15 ಜನ ಸೇರ್ದು ಅವು ಗುಣಕರಣ್ಯ ಅದಪ್ಪು ದಿವಂಗತ ಗುಣಕರಣ್ಯ ಅದಪ್ಪು ಧರ್ಮೇಂದ್ರ ಪಡಿವಾಳ ಅದಪ್ಪು ಅಂಚನೆ ದಿವಂಗತ ಪದ್ಮನಾಭ ಪುತ್ರನ ಅರೆಲ್ಲ ಪಿರೋರ ಎಂಗ್ಲು ನೆನಪನ್ಪುನ ಆದ್ಯ ಕರ್ತೇವೆ ಅದೇ ಪಂಡ ಒಂಜಿ ಸಂಘಟನೆ ಒಂಜಿ ದಾಲ ಒಂಜಿ ಅನ್ಯ ಆಡಲ ಆರೆ ಐಕ್ ತಕ್ಕ ಒಂದು ಸ್ಪಂದನೆ ಕೊಡುತ್ತಾರೆ ಅಂಚನೆ ಎಂಗ್ಲ ಹಿರಿಯರ ಅಂಚಿನ ಭಾಸ್ಕರಣ್ಣೆ 7 ಗಂಟೆ 1 ಗಂಟೆ ರಾತ್ರಿ ಫೋನ್ ಬಂತಿಲ್ಲ ಭಾಸ್ಕರಣ್ಣೆ ಫೋನ್ ತುಪ್ಪೇರು ಭಾಸ್ಕರಣ್ಣ ಪಂಡ ಆ ಪುಲ್ಯಕಾಂಡ ಆರು ಸ್ಟೇಷನ್ ಉಪ್ಪೇರು ಎಂಗ್ಲಾಗೆ ಅನ್ಯಾಯ ನಂಚಿನ ಪಡ್ತಡು ಆ ರೀತಿ ಎಂಗ್ಲು ಇನ್ನು ಯುವಸೇನೆ ನಮ್ಮ ಉಳ್ಳಾಲ ಪ್ರಖಂಡ ಪ್ರಾರಂಭ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಯ್ನಂಚಿನ KT ಸುವರ್ಣರು ಅರಿಗಿಲ ಪಾಂಚಜನ್ಯ ಶಾಖೆದ ವತಿಯಿಂದ ಧನ್ಯವಾದ.